ಸೊ ಪ್ರಮುಖವಾಗಿ ಇಲ್ಲಿರುವಂಥದ್ದು ರಾಜಕೀಯ ಅನ್ನುವಂಥದ್ದು ಎಲ್ಲ ಕಡೆ ಇದ್ದದ್ದೇ. ಆದರೆ ನಮ್ಮ ಪ್ರಶ್ನೆ ಇರುವಂಥದ್ದು ಮಕ್ಕಳನ್ನು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ರಾಜಕೀಯವನ್ನು ತುರುಕುವಂಥದ್ದು ಸರಿನಾ ಅನ್ನುವಂಥದ್ದು. ಸೊ ಈ ಅರ್ಥದಲ್ಲಿ ನೋಡ್ತಾ ಹೋದರೆ ಕಾಂಗ್ರೆಸ್ನವರು ಇದನ್ನು ನೇರವಾಗಿ ವಿರೋಧಿಸ್ತಾರೆ. ಯಾಕಂತ ಹೇಳಿದರೆ ಮೊದಲು ಅಲ್ಲಿಗೆ ಪ್ರವೇಶ ಮಾಡಿರುವಂಥದ್ದು ವೇದವ್ಯಾಸ ಕಾಮತ್. ಸೊ ರಾಜಕೀಯ ಶುರು ಮಾಡಿರುವಂಥದ್ದು ಅವರಿಂದಲೇ ಅನ್ನುವಂಥ ಆರೋಪಗಳಿದೆ. ಅದಾದ ಬಳಿಕ BJP ಅವರು ಕೂಡ ವಾದ ಇದೆ, ಕಾಂಗ್ರೆಸ್ನವರು ಕೂಡ ಅಲ್ಲಿಗೆ ಬಂದಿದ್ದರು, ಅವರು ಕೂಡ ರಾಜಕೀಯ ಮಾಡೋದಕ್ಕೆ ಬಂದಿದ್ದಾರೆ ಅನ್ನುವಂಥ. ಸೊ ಎಲ್ಲ ಗೊಂದಲಗಳಿದೆ. ಸೊ ಈ ವಿಚಾರವಾಗಿ ನಮ್ಮ ಜೊತೆ ಇವತ್ತಿನ ಪ್ಯಾನಲ್ ಡಿಸ್ಕಷನಲ್ಲಿ ಚರ್ಚೆಯನ್ನು ನಡೆಸೋದಕ್ಕೆ ಹಲವು ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಅವರನ್ನು ಮೊದಲಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿ ಜಿತೇಂದ್ರ ಕುಂದೇಶ್ವರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಾಗೆಯೇ ಕಾಂಗ್ರೆಸ್ಸಿಂದ ವಕ್ತಾರರಾಗಿ AC ವಿನಯ್ ರಾಜ್ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಾಗೆಯೇ BJPಯಿಂದ ವಕ್ತಾರರಾಗಿ ರಾಜ್ಗೋಪಾಲ್ ರೈ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಜಿತೇಂದ್ರ ಸರ್, ಈ ವಿಚಾರವಾಗಿ ತಾವು ಗಮನಿಸುವುದಾದರೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ರಾಜಕೀಯವನ್ನು ಬೆಸೆಯುವಂಥದ್ದು ಈ ಹಿಂದಿನಿಂದಲೂ ಕೂಡ ನಾವು ಕರಾವಳಿಯಲ್ಲಿ ನೋಡ್ತಾ ಬಂದಿರುವಂಥದ್ದು, ಇದು ಮತ್ತೆ ರಿಪೀಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಈಗ ರಾಜಕೀಯದೊಳಗೆ ಶಿಕ್ಷಣ ಬೇಕು. ಯಾಕಂದರೆ ರಾಜಕೀಯ ಅಂದರೆ ಒಳ್ಳೆಯ ಆಡಳಿತವನ್ನು ಕೊಡುವಾಗ ಶಿಕ್ಷಣ, ಧರ್ಮ, ಸಂಸ್ಕೃತಿ, ಕಲೆ ಎಲ್ಲದನ್ನು ಸರಿಯಾಗಿ ನೋಡಿಕೊಂಡ್ರೆ ಮಾತ್ರ ಒಳ್ಳೆಯ ಆಡಳಿತ ಮಾಡ್ಬೋದು. ಆದರೆ ಆ ಶಿಕ್ಷಣವನ್ನು ಇಟ್ಕೊಂಡು ಕೆಟ್ಟ ರಾಜಕೀಯ ಅಂದರೆ ಕೆಟ್ಟದಾಗಿ ಬಳಸಿಕೊಳ್ಳುವಂಥದ್ದು ಅದು ತಪ್ಪು ಅಷ್ಟೇ. ಅದರ ಹೊರತಾಗಿ ರಾಜಕೀಯ ಅಂತ ಹೇಳಿದರೆ ಆ ಶಿಕ್ಷಣವನ್ನು ಹೊರತುಪಡಿಸಿ ನೋಡಲಿಕ್ಕೆ ಧರ್ಮ ಇದನ್ನೆಲ್ಲ ಹೊರತುಪಡಿಸಿ ನೋಡಲಿಕ್ಕೆ ಆಗೋದಿಲ್ಲ. ಕೇವಲ ಅಭಿವೃದ್ಧಿಯನ್ನು ಮಾಡದೆ ಕೇವಲ ಧರ್ಮ ಅಥವಾ ಮನಸ್ಸುಗಳನ್ನು ವಿಭಜಿಸಿ ಏನಾದರೂ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಾದರೆ ಅದು ತಪ್ಪು. ಹಾಗಂತ ಪದೇ ಪದೇ ಧರ್ಮದ ವಿರುದ್ಧವಾಗಿ ತೊಂದರೆಗಳು, ನೋವು, ಕಷ್ಟ, ಕೋಟೆಗಳಿಗೆ ಬಂದಾಗ ಒಂದು ರಾಜಕೀಯ ಪಕ್ಷವಾಗಿ ಅದನ್ನು ವಿರೋಧಿಸುವುದು ಅಥವಾ ಅಂಥದ್ದನ್ನು ಮಾಡದೇ ಇರುವ ಹಾಗೆ ಮಾಡುವಂಥದ್ದು ಕೂಡ ಒಂದು ರಾಜಕೀಯ ಪಕ್ಷದ ಧರ್ಮ ಆಗಿರ್ತದೆ. ಅದನ್ನು ಅಲ್ಲಿ ನೋಡ್ಕೊಳ್ಬೇಕು. ಯಾರು ಸಂತ್ರಸ್ತರು, ಯಾರು ಸಮಸ್ಯೆಯಲ್ಲಿದ್ದಾರೆ, ಯಾರು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಯಾರು ನಿಂದನೆ ಮಾಡ್ತಾ ಇದ್ದಾರೆ ಎನ್ನುವುದು ಅಲ್ಲಿ ಮುಖ್ಯ ಆಗ್ತದೆ. ಯಾರು ಸಂತ್ರಸ್ತ ಒಳಗಾಗಿದ್ದಾರೆ ಎನ್ನುವುದನ್ನು ಮುಖ್ಯವಾಗಿ ಇಟ್ಟುಕೊಂಡು ಆ ಪಕ್ಷ ಇದು ರಾಜಕೀಯ ಅಂದರೆ ರಾಜಕೀಯ ಪಕ್ಷಗಳು ಅಥವಾ ಆಡಳಿತವು ಅದನ್ನು ಒಂದು ಸಮಾನವಾಗಿ ನೋಡಿಕೊಳ್ಳೋದು, ಅವರಿಗೆ ನ್ಯಾಯವನ್ನು ಕೊಡುವಂಥದ್ದು ರಾಜಕೀಯ ಪಕ್ಷದ ಕರ್ತವ್ಯ ಅಥವಾ ಆಡಳಿತದ ಒಂದು ಕರ್ತವ್ಯ. ಈ ಒಂದು ಇಶ್ಯೂನಲ್ಲಿ ನಾನು ನೋಡಿದಾಗೆ ಆರಂಭದಲ್ಲಿ ನನಗೆ ಗೊತ್ತಿದ್ದಾಗೆ ರಾಮನ ನಿಂದನೆ ಆಗಿದೆ ಇದರಲ್ಲಿ, ಅದಾದಮೇಲೆ ಮೋದಿಯ ನಿಂದನೆ ಆಯಿತು ಅಂತ ಸೇರಿಕೊಂಡಿತು. 8ನೇ ತಾರೀಕಿನಂದು ಈ ಬಗ್ಗೆ ಹೆತ್ತವರು ಏನೋ ಕಂಪ್ಲೇಂಟ್ ಮಾಡಿದರು. ಅದಾದಮೇಲೆ ಅಲ್ಲಿ ಒಂದು ಆಕ್ರೋಶ ಎಲ್ಲ ಹುಟ್ಟಿದಾದಮೇಲೆ 12ನೇ ತಾರೀಕಿಗೆ ಏನು ಯಾವತ್ತು 3-4 ದಿನದಾದಮೇಲೆ ಈ ಥರ ಕ್ಯಾಂಪಸ್ನಲ್ಲಿ ಗಲಾಟೆಗಳು ಬಂದು ಆಮೇಲೆ ಶಾಸಕರು ಬಂದು ಇದೆಲ್ಲ ಆಯಿತು ಅಂತ. ಅಂದರೆ ಏಕಾಏಕಿ ಇವರೇ ರಾಜಕೀಯದವರು ಶಾಸಕರೇ ನುಗ್ಗಿದ್ದು ಎನ್ನುವುದಕ್ಕಿಲ್ಲ. ಅಲ್ಲಿ ಅದಾದಮೇಲೆ ತುಂಬ ಗಲಾಟೆಗಳಾದ ನಂತರ ಈ ರೀತಿಯಾದಂಥ ವಿದ್ಯಮಾನಗಳು ಜರುಗಿತು. ಯಾಕೆ ನಾನು ಈ ವಿಷಯವನ್ನು ನನಗೆ ನನ್ನ ಅನುಭವಕ್ಕೆ ಬಂದಾಗೆ ಇದು ಈ ಥರ ಒಂದು ಶಾಲೆಯಲ್ಲಿ ಅಂತಲ್ಲ, ತುಂಬ ನನಗೆ ಕಂಪ್ಲೇಂಟ್ಗಳು ತುಂಬ ಶಾಲೆಯಲ್ಲಿ ಬಂದಿತ್ತು. ಹಿಂದೆ ಅಲೋಶೆ ಶಾಲೆಯಲ್ಲೂ ರಾಮನ ಮಕ್ಕಳಿಗೆ ಪ್ರಶ್ನೆ ಮಾಡಿದ್ರಂತೆ, ರಾಮ ಸೀತೆಯನ್ನು ಕಾಡಿಗೆ ಬಿಟ್ಟಿದ್ದಾನೆ, ಇಂಥ ನಿಮಗೆ ಗಂಡನ ಅಂಥವ್ರು ಆಗಬೇಕಂತ ಕೇಳಿದ್ದಕ್ಕೆ ಆಮೇಲೆ ಅವರು ಗೊತ್ತಾಗಿ ಮಕ್ಕಳೆಲ್ಲ ಸ್ವಲ್ಪ ಯಾರು ಹೆದರ್ತಾರೆ, ಮಕ್ಕಳು ನಮ್ಮ ಭವಿಷ್ಯದ ಪ್ರಶ್ನೆ ಯಾರು ಎದುರಿಗೆ ಬರೋದಿಲ್ಲ, ಇದೇನೋ ಬಂದರು. ಆವಾಗ ನಂತರ ಕ್ಷಮಾಯಾಚನೆ ಮಾಡಿ ತಪ್ಪು ಒಪ್ಪಿಗೆ ಬರೆದು ಅವರನ್ನು ಬಿಟ್ಟರು. ಆದರೆ ಹೇಳೋದು ಇಂಥದ್ದು ಪದೇ ಪದೇಗಳು ಆಗ್ತಾ ಇರುವಾಗ ಒಂದು ಹಂತದಲ್ಲಿ ಅದು ರೊಚ್ಚಿಗೆ ಹೇಳ್ತದೆ. BJP ಸರ್ಕಾರದಲ್ಲಿ ಆಗಿದ್ದರೆ BJP ಶಾಸಕರು ಏನು ಜಾಸ್ತಿ ರೊಚ್ಚಿಗೊಳ್ಳೋದಿಲ್ಲ, ಯಾಕೆಂದರೆ ಆಡಳಿತ ನಡೆಸ್ತಾ ಇದ್ದಾರೆ, ಅವರಿಗೆ ಗಲಾಟೆ ಮಾಡಬೇಕಾದ ಅಗತ್ಯ ಇರೋದಿಲ್ಲ. ಈಗ ಅವರು ವಿರೋಧ ಪಕ್ಷದಲ್ಲಿದ್ದಾರೆ. ಈ ರೀತಿಯಾದಾಗ ಇನ್ನಷ್ಟು ಹೆಚ್ಚು ಉಗ್ರ ಅವರ ಸಿಟ್ಟನ್ನು ಪ್ಲಸ್ ಆಡಳಿತ ಕೈ ತಪ್ಪಿರುವುದರಿಂದ ಅವರು ಇನ್ನಷ್ಟು ಉಗ್ರರಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದು ನಾನು ತಪ್ಪು ಅಂತ ಹೇಳೋದಲ್ಲ, ಆದರೆ ಈ ರೀತಿ ಆಗ್ತಾ ಇರುವಂಥದ್ದು ಮಾತ್ರ ಒಂದು ವಿಷಾದನೀಯ. ಅಂದರೆ ಪದೇ ಪದೇ ಈ ಭಾಗದಲ್ಲಿ ಒಂದು ಮರ್ಯಾದಾ ಪುರುಷೋತ್ತಮನಿಗೆ ಇಂತಹ ಒಂದು ರಾಮ ಮಂದಿರವನ್ನು ಕಟ್ಟಿದಂಥ ಒಂದು ಖಾಲಿ ದೇವರು ಅಂತ ನಾನು ಅವರನ್ನು ಹೇಳೋದಲ್ಲ, ಒಂದು ಇತಿಹಾಸ ಪುರುಷ, ಈ ಒಂದು ಭಾರತದ ಎಲ್ಲರೂ ಒಪ್ಪಬೇಕಾದಂಥ, ಎಲ್ಲರೂ ಗೌರವಿಸಬೇಕಾದಂಥ ಒಬ್ಬ ಇತಿಹಾಸ ಮತ್ತು ಆದರ್ಶ ಪುರುಷ ಶ್ರೀರಾಮ. ಅವರ ಹೆಸರು ಇಟ್ಕೊಂಡು ಈಗಲೂ ಕೂಡ ಅದನ್ನು ಒಂದು ಟೀಕಿಸಿ ನಿಂದಿಸಿ ಏನು ಚರ್ಚೆಗಳಾಗ್ತಾ ಇದೆ ಹೇಳುವಂಥದ್ದು ಒಂದು ದುರದೃಷ್ಟಕರ ಅಂತ ನಾನು ರಾಜಗೋಪಾಲ್ ಸರ್, ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇರೋದ್ರಿಂದ ತಾವು ವಿಪಕ್ಷದಲ್ಲಿದ್ದೀರಾ. ಸೊ ಹಾಗಾಗಿ ಕರಾವಳಿಯಲ್ಲಿ ಯಾವುದೇ ರಾಜಕೀಯ ಬೇಳೆಗಳು ಬೇಯ್ತಾ ಇಲ್ಲ. ಸೊ ಇದೇನೋ ಒಂದು ಸಿಕ್ಕಿರುವಂಥ ಅವಕಾಶ ಅಂತ ಹೇಳಿ ನೇರವಾಗಿ ಟಾರ್ಗೆಟ್ ಮಾಡಿ ಹೊಡೆಯೋದಕ್ಕೆ ಇದನ್ನು ಎತ್ಕೊಳ್ತಾ ಇದ್ದೀರಾ? ನೀವು ಭಾರಿ ದೊಡ್ಡ ತಪ್ಪಿನ ವಿಷಯ ಮಾತಾಡ್ತಾ ಇದ್ದೀರಾ. ಯಾಕೆಂತ ಹೇಳಿದರೆ ಇದು ಸಮಾಜದಲ್ಲಿ ನಡೀಲಿಕ್ಕೆ ಸಾಧ್ಯನೇ ಇಲ್ಲದಂಥ ಒಂದು ಪ್ರಸಂಗ. ಸೈಂಟ್ ಜೆರೆಸ್ ಶಾಲೆಯಲ್ಲಿ ಒಂದು ಮಕ್ಕಳಿಗೆ ಪಾಠ ಮಾಡುವಂಥ ಯಾರು ಸುಧಾ
ಟೀಚರ್ 7th ಕ್ಲಾಸಲ್ಲಿ ಪ್ರಭಾ ಪ್ರಭಾ ಎನ್ನುವಂಥ ಟೀಚರ್ 7th ಮಕ್ಕಳಿಗೆ ಯಾವ ರೀತಿ ಪಾಠ ಹೇಳಿದ್ದಾರೆ ಅಂಥೇಳಿ ಆ ಮಕ್ಕಳಿಗೆ ಅಸಹ್ಯ ಬಂದು ಇವರು ಧರ್ಮವನ್ನು, ಹಿಂದೂ ಧರ್ಮವನ್ನು ಅವಹೇಳನ ಮಾಡೋದು. ಅಂದರೆ ಅವಹೇಳನ ಅಂತ ಹೇಳಿದರೆ ನಿಜವಾಗಿ ಬೇರೆ ದೇಶದಲ್ಲಿ ಈ ಥರ ಮಾತಾಡಿದವರಿಗೆ ಗಲ್ಲು ಶಿಕ್ಷೆ ಆಗ್ತಿತ್ತು, ಖಾಲಿ ಕೇಸಲ್ಲ, ಖಾಲಿ ಅಮಾನತ್ತಲ್ಲ. ಆದರೆ ಇಲ್ಲಿ ನಮ್ಮ ದೇಶದಲ್ಲಿ ಹಿಂದೂಗಳನ್ನು ಒಂದು ತೆಗಳುವುದೇ ದೊಡ್ಡ ಸಂಗತಿ ಅಂತ ಆಗಿದೆ, ಏನಾಗುವುದಿಲ್ಲ ಅಂತ ಹೇಳುವಂಥ ಒಂದು ಭಾವನೆ. ಯಾಕಂದರೆ ಈ ಮಕ್ಕಳು ಶಾಲೆಯಲ್ಲಿ ಮನೆಯಲ್ಲಿ ಬಂದು ಬಾರಿ ಚಪ್ಪೆ ಇರುವಾಗ ಏನು ಮಾತಾಡಿದ್ರು ಮನೆಯವರು ಕೇಳುವಾಗ ಏನಾಗಿದೆ ಅಂತ ಲಾಸ್ಟಿಗೆ ಮಕ್ಕಳು ಮನೆಯವರ ಹತ್ರ ತಾಯಿಯಂದಿರ ಹತ್ರ ಹೇಳಿದರು, ಹೀಗೆ ನಮ್ಮಲ್ಲಿ ಇರುವಂಥ ಪ್ರಭಾ ಟೀಚರ್ ಅವರು ವರ್ಷಿಪ್ ಅಂತ ಹೇಳುವ ಪಾಠ ಮಾಡುವಾಗ ಶ್ರೀರಾಮಚಂದ್ರನನ್ನು ಸಾಧಾರಣ 500 ವರ್ಷಗಳಿಂದ ಹಿಂದೂಗಳ ದೊಡ್ಡ ಹೋರಾಟದ ಮುಖಾಂತರ ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ಆಯಿತಾ, ಈ ಸಮಯದಲ್ಲಿ ಶ್ರೀರಾಮ ಏನು ಅವ ಕಲ್ಲು, ಶ್ರೀರಾಮನಿಗೆ ಹುಟ್ಟಿದ್ದು ಎಲ್ಲಿಂದ, ಶ್ರೀರಾಮ ಅಂದರೆ ಅದು ನೀವು ಹಿಂದೂಗಳಿಗೆ ಒಂದು ಯಾವುದು ಕ್ರಮನೇ ಇಲ್ಲ, ಕಲ್ಲುಗಳನ್ನೆಲ್ಲ ಪೂಜೆ ಮಾಡ್ತೀರಾ, ಶ್ರೀರಾಮ ಹಾಗೆ ಶ್ರೀರಾಮ ಹೀಗೆ ಅಂತೇಳಿ ತಗಳಿದಂಥ ಒಂದು ಟೀಚರ್. ಆ ನಂತರ ಕೇಳಿ ರಾಮನ ವಿಚಾರವಾಗಿ ಬಂದಿತ್ತು, ಆವಾಗ ಬಿಜೆಪಿ ಅವರು ಆವಾಗಲೂ ಬಿಜೆಪಿ ಅಂತೆಲ್ಲ ನಾವು ಎಲ್ಲ ಯಾರು ಹಿಂದೂ ಸಮಾಜ ಅದರ ಬಗ್ಗೆ ಎದುರು ನಿಂತಿದೆ. ಖಾಲಿ ಬಿಜೆಪಿ ಒಬ್ಬರನ್ನು ನಿಂತುಕೊಳ್ಳೋದು ಬೇಡ, ಎಲ್ಲ ಹಿಂದೂ ಸಮಾಜ ಪ್ರತಿಯೊಬ್ಬರು. ಈಗ ಸ್ಟೂಡೆಂಟ್ ನಮ್ಮ ಮಕ್ಕಳ ತಾಯಿಯಂದರೆ ಯಾರು, ಅವರು ಬಿಜೆಪಿ ಅವರ, ಅವರಿಗೆ ಇಷ್ಟು ಬೇಜಾರಾಗಬೇಕಾದ್ರೆ ಎಂತಹ ಮಾತಾಡಿದರೆ ಇವರು ಗಣಪತಿ ಬಗ್ಗೆ ಅವಹೇಳನ ಮಾಡ್ತಾರೆ. ಮತ್ತೊಬ್ಬ ಸ್ಟೀವನ್ ಅಂತ ಲೆಕ್ಚರರ್, ಅವ ಕೊರಗಜ್ಜನ ಬಗ್ಗೆ ಹೀಯಲಾಗಿ ಮಾತಾಡ್ತಾರೆ. ಹೀಗೆಲ್ಲ ಮಾತಾಡುವಾಗ ಆ ನಂತರ ಮನೆಯವರು ಬೇಜಾರಾಗಿ ಶಾಸಕರಿಗೆ ಫೋನ್ ಮಾಡುವಾಗ ಶಾಸಕರು ಅದು 2 ದಿವಸ ಬಿಟ್ಟು ಅಲ್ಲಿ ಹೋಗಿ ಸ್ಪಂದಿಸಿ ಮಕ್ಕಳ ಹತ್ರ ಮಾತಾಡಿದ್ರೆ ಅದು ರಾಜಕೀಯ ಆಗ್ತದ? ಒಂದು ಜನಪ್ರತಿನಿಧಿ ಬಿಜೆಪಿಯಿಂದ ಹಿಂದೂಗಳಿಗೆ ಅಥವಾ ಹಿಂದೂ ದೇವರಿಗೆ ಅವಮಾನ ಆದಾಗ ಪ್ರತಿ ಬಾರಿಯೂ ಕೂಡ ತಾವುಗಳು ಧ್ವನಿ ಎತ್ತಿದ್ರೆ, ಹಾಗಾದ್ರೆ ಪ್ರತಿ ಬಾರಿಯೂ ಎತ್ತಿದೆ. ಪ್ರತಿ ಬಾರಿಯೂ ಶಾಸಕರು ಹೇಳ್ತಾರೆ, ನಮಗೆ ಬೇಕಾದ ಶಾಸಕತನಗಳು ನಮಗೆ ಮುಖ್ಯ ಅಲ್ಲ, ನಮಗೆ ಶ್ರೀರಾಮ ಮುಖ್ಯ, ನಮ್ಮ ಆರಾಧ್ಯ ದೈವ ಶ್ರೀರಾಮ ಮಾತ್ರ ಮುಖ್ಯನಾ ಅಥವಾ ಹಿಂದೂಗಳ ಬೇರೆ ದೇವರು ಕೂಡ ಮುಖ್ಯ? ಎಲ್ಲ ದೇವರು ಮುಖ್ಯ ಮಾರೆ. ನಾನು ಹೇಳಿದಿಲ್ಲ, ಗಣಪತಿ ಕೊರಗಜ್ಜನಿಗೆ ಇವರು ಯಾವುದನ್ನು ಯಾರು ತಪ್ಪು ಮಾಡ್ತಾರ ಅವರನ್ನು ಎದುರಿಸುವುದು ಬಿಜೆಪಿಯ ಮತ್ತೆ ಸಂಘ ಪರಿವಾರದ ಎಲ್ಲರದ್ದು ಆದ್ಯ ಕರ್ತವ್ಯ. ಇಲ್ಲಿ ತನಕ ಯಾವುದೇ ಬಿಜೆಪಿ ಅವರು ಕೂಡ ಮಾತಾಡಿಲ್ಲ ವಿಚಾರವಾಗಿ. ನೀವು ಎಷ್ಟು ನಿಮ್ಗೆ ಗೊತ್ತಿರಲಿ, ಇದೇ ಕಾಟಿಬಲ್ಲದಲ್ಲಿ 2023ರಲ್ಲಿ ಶಾಲೆಯ ಮಕ್ಕಳನ್ನು ಕರೆದುಕೊಂಡು ರಕ್ಷೆ ಕಟ್ಟಿದವರನ್ನು ಟೀಚರ್ ರಕ್ಷೆ ಕಟ್ಟು ಮಾಡಿ ಈ ಕಲಿಸಿದವರನ್ನು ಮನೆಯಲ್ಲಿ ಅವರಿಗೆ ಅವರ ಅಣ್ಣಂದಿರ ತಮ್ಮಂದಿರ ಮನೆಯವರ ಯಾರು ಕೇಳುವಾಗ ಲಾಸ್ಟಿಗೆ ಅಮ್ಮ ಹೀಗೆ ಟೀಚರ್ ಕಟ್ ಮಾಡಿದೆ ಅಂತ ಹೇಳುವಾಗ ಅಲ್ಲಿರುವಂಥ ಕಾಟಿಪಳ್ಳದಲ್ಲಿರುವಂಥ ಈ ಹಿಂದೂ ಮಕ್ಕಳು ಅವರನ್ನೆಲ್ಲ ನಾರಾಯಣ ಗುರು ಶಾಲೆಗೆ ಸೇರಿದ್ದು. ಆನಂತರ ಈ ಟೀಚರ್ ಎಲ್ಲ ಕ್ಷಮೆ ಕೇಳಿ ಅದಕ್ಕೆ ಬಿಜೆಪಿಯವರು ಸಂಘ ಪರಿವಾರದವರು ಹೋಗಿ ಮಾತಾಡಿದ ನಂತರ ಅಲ್ಲಿ ಈ ತಪ್ಪು ಕೇಳಿತು. ಯಾಕಂದ್ರೆ ಆಗದಿಂದಲೂ ಇದು ಇವತ್ತಂತಲ್ಲಪ್ಪ, ಎಲ್ಲ ಕಡೆಯಲ್ಲಿ ಹಿಜಾಬ್ನ ಬಗ್ಗೆ ಆದಾಗ ಸಹ ಬಿಜೆಪಿ ಹೋರಾಟ ಮಾಡಿದೆ. ನೀವು ಪತ್ರಕರ್ತರು ನಿಮಗೆ ಗೊತ್ತಿದೆ, ಯಾಕಂತ ಹೇಳಿದ್ರೆ ಒಬ್ಬ ಜನಪ್ರತಿನಿಧಿ, ಯೋಗ್ಯ ಜನಪ್ರತಿನಿಧಿ ನಮ್ಮ ವೇದವ್ಯಾಸ ಕಾಮತರು ಅವರು ಸ್ಪಂದನೆ ಕೊಡ್ಲೇಬೇಕು. ಅವರು ಹೋದಾಗ ನಿಮಗೆ ಗೊತ್ತಿರಲಿಲ್ಲ, ಅಲ್ಲಿ ಈಗ ಈ ಕಾಂಗ್ರೆಸ್ನವರು ಸಹ ನಿಯೋಗ ಹೋಗಿದ್ದಾರೆ, ಅವ್ರು ಏನ್ ಮಾಡಿದ್ದಾರೆ, ಖಾಲಿ ಟೀಚರ್ ಹತ್ರ ಅವ್ರನ್ನ ಮಾತಾಡಿ ಬಂದಿದ್ದಾರೆ. ಈ ಮಕ್ಕಳ ಹತ್ರ ಮಾತಾಡಿ, ನಿಮ್ಮ ಮಕ್ಕಳನ್ನು ಟಿವಿಯಲ್ಲಿ ನೋಡಿರ್ಬಹುದು, ಅವರದ್ದು ಮಾತು ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಅವರಿಗೆ ಬೇಜಾರಾಗಿದೆ, ಮನಸ್ಸಿಗೆ ನಮ್ಮ ಒಂದು ಭಾವನೆಯನ್ನು ಯಾವ ರೀತಿ ಟೀಚರ್ನವರು ಕನೆಕ್ತಾರೆ ಅಂತ ಹೇಳುವುದನ್ನು ಅವರು ಆ ತರ ಮಾತಾಡುವಾಗ ಅದಕ್ಕೆ ಬಿಜೆಪಿ ಮಾತ್ರ ಸಪೋರ್ಟ್ ಮಾಡಲ್ಲ, ಇಡೀ ಹಿಂದೂ ಸಮಾಜ ಸಪೋರ್ಟ್ ಮಾಡುತ್ತೆ. ಬರ್ತೇನೆ ಸರ್, ಅದಕ್ಕಿಂತ ಮುಂಚೆ ಒಂದು ದೂರವಾಣಿ ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ, ಹೇಳಿ ಸರ್. ನಾವು ಪುತ್ತೂರಿಂದ ಮಾತಾಡ್ತಾರೆ, ಸತ್ಯನಾರಾಯಣ ಅಂತ. ಎಸ್, ಹೇಳಿ. ಇವತ್ತೇನು ಈಗ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಘಟನೆ ನಡೆದಿದೆ. ಬಹಳಷ್ಟು ದಿನಗಳಿಂದ ಚರ್ಚೆ ನಡೀತಿದೆ, ಮಂಗಳೂರಲ್ಲಿ ಅದರ ಕುರಿತು ಪ್ರತಿಭಟನೆಗಳು ನಡೀತಾ ಇದ್ದಾವೆ. ನನಗಂತ ಇರೋದೇನಂದ್ರೆ, ಒಂದು ವೇಳೆ ಶಿಕ್ಷಕಿ ಏನಾದ್ರು ಒಂದು ದೇವರ ಅಥವಾ ಒಂದು ಧರ್ಮದ ಕುರಿತು ಅವಹೇಳನ ಮಾಡಿದ್ರೆ ನಿಜವಾಗ್ಲೂ ತಪ್ಪು. ಯಾಕಂದ್ರೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂತ ಮಹತ್ವವಾದ ಜವಾಬ್ದಾರಿ ಅವರ ಮೇಲಿದೆ. ಖಂಡಿತ. ಹೌದಾ? ಯಾವುದೇ ಧರ್ಮಕ್ಕೆ ಸೇರಿರಲಿ, ಅವರು ಭಾರತದಲ್ಲಿ ನೆಲೆ ನಿಂತ ಮೇಲೆ ನಾವು ಹಿಂದೂ ಧರ್ಮದವರು ಬೇರೆ ಧರ್ಮಕ್ಕೂ ಗೌರವ ಕೊಡ್ಬೇಕು, ಅವರು ಕೂಡ ಪ್ರತಿಯೊಂದು ಧರ್ಮಕ್ಕೂ ಗೌರವ ಕೊಡಬೇಕು, ಅದನ್ನು ಶಿಕ್ಷಣದಲ್ಲಿ ಕಲಿಸಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳು ಮುಂದಿನ ನಾಗರಿಕರಾಗ್ತಾರೆ, ಅವರ ಮನಸ್ಸಿನಲ್ಲಿ ಯಾವುದು ಕೂಡ ವಿಷಯ ಬೀಜಗಳನ್ನ ಬಿತ್ತಬಾರದು.
ಎರಡನೇದಾಗಿ ಇವತ್ತೇನು ರಾಜಕೀಯ ಪಕ್ಷಗಳು ಹೋರಾಟ ಮಾಡ್ತಾ ಇದ್ದಾವೆ. ನಾನೇನು ಮಾತು ಹೇಳ್ತೇನೆ, ದಯವಿಟ್ಟು ಇದರ ರಾಜಕೀಯಕರಣಗೊಳಿಸಬೇಡಿ. ಯಾವತ್ತಿಗೂ ನೀವು ಅವರು ವೇದವಾಸ ಕಾಮತ್ ಇರ್ಲಿ ಅಥವಾ ಭರತ್ ಶೆಟ್ಟಿ ಅವರು ಇರ್ಲಿ, ಇವ್ರು ಯಾರೇ ಇರ್ಲಿ, ನೀವು ವಿದ್ಯಾರ್ಥಿಗಳು ಏನು ಅವರು ಘೋಷಕ್ಕೆ ಹೋಗಿದ್ರು ಅಥವಾ ಶಾಲ್ ಹಾಕಿದ್ರು, ಅದು ಏನಿದೆ ಅಂದ್ರೆ ಕಾರ್ಯಕರ್ತರ ಹತ್ರ ಇಟ್ಕೊಳ್ಳಿ ನೀವು ಅದನ್ನ. ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬಂದು ಗೇಟಿನ ಮುಂದೆ ಜಯಘೋಷಕೊಂಡು, ಯಾಕೆಂದ್ರೆ ನೀವು ಅಲ್ಲಿ ಏನು ನಡೆದಿದೆ ವಿಚಾರಣೆ ನಡೆಸಿ ಆ ಶಿಕ್ಷಕ್ಕೆ ತಪ್ಪು ಮಾಡ್ತಾರೆ, ಶಿಕ್ಷೆಯನ್ನು ಕೊಡಿ. ಹಾಗಾದ್ರೆ ತಮ್ಮ ಪ್ರಕಾರ ಶಾಸಕರು ರಾಜಕೀಯವನ್ನ ಬಳಸಿದ್ದಾರೆ ಅಂತ ಹೇಳ್ತಾರೆ. ಒಂದು ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಈಗ ಅವರು ಬಿಜೆಪಿ ಒಬ್ಬ ವಕ್ತಾರರು ಅಂದ್ರಲ್ಲ, ಹಿಂದೂ ಧರ್ಮವನ್ನು ನಾವು ಉಳಿಸ್ತೀವಿ, ಹಿಂದೂ ಧರ್ಮಕ್ಕಾಗಿ ಹೋರಾಡ್ತೀವಿ ಅಂತ ಅವ್ರು ಅಂದ್ರು. ಪ್ರತಿಯೊಂದು ದೇವರ ಯಾವುದೋ ಒಂದು ಅವಹರಣ ಮಾಡಿದ್ರೆ ನಾವು ಧ್ವನಿ ಎತ್ತೀವಿ ಅಂದ್ರು. ಹೌದಾ? ನಾನು ಕೆಲವೊಂದು ಘಟನೆಗಳನ್ನ ಒಳಗೆ ಹೇಳ್ತೀನಿ. ಹಿಂದೂ ಧರ್ಮದ ಕುರಿತು ಮಾತಾಡಿದೆ, ಈ ವಿಷಯ ಸ್ವಲ್ಪ ಹೊರಗನ್ಸ್ಬೋದು. ಇವರು ಗೋವಿಂದ ಕುರಿತು ಗೋಹತ್ಯೆ ನಿಷೇಧ ಕುರಿತು ಹೇಳಿದ್ರು. ಅದೇ ಗೋವಾದ ಮುಖ್ಯಮಂತ್ರಿ ಬಿಜೆಪಿ ಇರ್ತಾರಲ್ಲ, ಅವರು ಯಾಕೆ ಗೋವಾದಿಂದ ಇದನ್ನ ಉತ್ತಮ ಗುಣಮಟ್ಟದ ದಿನನಿತ್ಯ 1,000 ಕೆಜಿ ತರಿಸ್ತೀವಿ ಅಂದ್ರು. ಬಿಕಾಸ್ ಟಾಪಿಕ್ ಡೈವರ್ಟ್ ಆಗ್ತಾ ಇದೆ. ಇಟ್ಸ್ ಓಕೆ, ಥ್ಯಾಂಕ್ ಯು ಸರ್ ತಮ್ಮ ಮಾಹಿತಿಗೆ. ಎಸ್ ವಿನಯ್ ರಾಜ್ ಸರ್, ತಮ್ಮ ಮೇಲೆ ತಾವು ಈಗ ನೇರವಾಗಿ ರಾಜ್ಗೋಪಾಲ್ ಸರ್ ಅವರ ಒಂದು ಫಸ್ಟ್ ರಿಯಾಕ್ಷನ್ ತಗೊಳ್ತೇನೆ. ಕಾಂಗ್ರೆಸ್ ಇಂದ ಪ್ರೆಸ್ ಮೀಟ್ ಅನ್ನು ನಡೆಸಿ ನೇರವಾಗಿ ಹೇಳಿದ್ರು ರಾಜಕೀಯಕ್ಕೋಸ್ಕರ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಶಾಸಕರು. ತಮಗೆ ಕಾಣಿಸ್ತಾ ಇದೆ ಅದೇ ರೀತಿಯಾಗಿ? ನೋಡಿ, ಇದರಲ್ಲಿ ಫಸ್ಟ್ ಆಫ್ ಆಲ್ ನಾನು ಏನು ಕುಂದರ್ ಅವರು ಒಂದು ಮಾತನ್ನ ಹೇಳಿದ್ರು, ಶಾಲೆಯಲ್ಲಿ ರಾಜಕೀಯ ಬೇಕಾಗ್ತದೆ ಎನ್ನುವಂಥ ಒಂದು ಮಾತನ್ನ ಒಂದು ಹಿರಿಯ ಪತ್ರಕರ್ತರಾಗಿ ಅವರು ಹೇಳ್ತಾರೆ ಅಂತ ಹೇಳಿದ್ರೆ, ಶಾಲೆ ಅಂತ ಹೇಳುವಂಥದ್ದು ಅಲ್ಲಿ ಎಲ್ಲ ಜಾತಿ ಧರ್ಮದ ಜನರು ಬಂದಲ್ಲಿ ವಿದ್ಯಾರ್ಜನೆ ಮಾಡಲಿಕ್ಕೆ ಬರುವಂಥದ್ದು. ಅದಕ್ಕೆ ನಾವು ಹೇಳ್ತೇವೆ ವಿದ್ಯಾ ದೇಗುಲವಿದು ತಲೆಬಾಗಿ ಒಳಗೆ ಬಾ ಅಂತ ಹೇಳಿ ಅದರಲ್ಲಿ ಬರಹವನ್ನ ನಾವು ಬರೀತೇವೆ. ಅದು ಎಷ್ಟು ದೇವಾಲಯ, ಒಂದು ನಮಗೆ ಎಲ್ಲ ಧರ್ಮಗಳಿಗೆ ಸಂಬಂಧಪಟ್ಟ ದೇವಾಲಯ ಇರಬಹುದು ಅಥವಾ ಚರ್ಚ್ ಇರಬಹುದು ಅಥವಾ ಮಾಸ್ಕ್ ಇರಬಹುದು, ಅದಕ್ಕಿಂತಲೂ ಮಿಗಿಲಾದಂಥ ಒಂದು ಸ್ಥಾನಮಾನವನ್ನ ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿಯ ಪ್ರಕಾರ ಶಾಲೆಗೆ ಕೊಟ್ಟಿರುವಂಥದ್ದು. ಅಲ್ಲಿ ರಾಜಕೀಯ ಯಾವತ್ತೂ ಬಾರದು. ಶಾಲೆಯ ಕಂಪೌಂಡಿನ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಯಾವ ರೀತಿ ನಾವು ದೇವಾಲಯಗಳ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಚಪ್ಪಲಿಯನ್ನು ಹೊರಗಡೆ ಇಡ್ತೇವೆ, ಅದೇ ರೀತಿಯಲ್ಲಿ ನಾವು ಈ ರಾಜಕೀಯವನ್ನು ಹೊರಗಿಟ್ಟು ನಾವು ಶಾಲೆಯ ಕಂಪೌಂಡ್ನ ಒಳಗಡೆ ಹೋಗಿ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗ್ತದೆ. ಇದು ನನ್ನ ಅಭಿಪ್ರಾಯ. ಮತ್ತು ಏನು ಶಾಸಕರು ಅಲ್ಲಿ ಹೋಗಿ ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿದ್ರು, ಹೊರಗಡೆ ಮಕ್ಕಳಿಂದ ಘೋಷಣೆ ಕೂಗಿಸಿದ್ರು, ಅಥವಾ ಮಕ್ಕಳಿಗೆ ಶಾಲಾ ಹಾಕಿಸುವಂಥ ಒಂದು ದೃಶ್ಯವನ್ನು ನಾವು ನೋಡಿದ್ದೇವೆ. ಇಂಥದ್ದೆಲ್ಲ ತಪ್ಪಲ್ಲ ಅಂತ ಹೇಳುವಂಥ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಒಬ್ಬ ಶಾಸಕನ ಕೆಲಸ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡುವಂಥದ್ದಲ್ಲ ಶಾಸಕನ ಕೆಲಸ. ಒಬ್ಬ ಪ್ರಜ್ಞಾವಂತ ಶಾಸಕನಾಗಿದ್ದುಕೊಂಡು ಆ ಶಾಲೆಯ ಇಂಥ ಒಂದು ವಿಚಾರ ತಿಳಿದು ಬಂದಂಥ ಸಂದರ್ಭದಲ್ಲಿ ಆ ಶಾಲೆಯ ಒಳಗಡೆ ಹೋಗಿ ಅಲ್ಲಿಯ ಏನು ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ ಅಥವಾ ಸಿಸ್ಟರ್ ಇದ್ದಾರೆ ಅವರ ಹತ್ರ ಮಾತಾಡಿ ಆ ಮಗುವನ್ನು ಕರೆಸಿ, ಅದೇ ರೀತಿಯಲ್ಲಿ ಈ ಒಂದು BO ಅನ್ನು ಕರೆಸಿ, ಬ್ಲಾಕ್ ಎಜುಕೇಷನ್ ಆಫೀಸರನ್ನು ಕರೆಸಿ, ಆ ಪೇರೆಂಟ್ಸನ್ನು ಕರೆಸಿ ಅಲ್ಲಿ ತೀರ್ಮಾನ ಮಾಡಿ ಒಂದು ಉತ್ತಮವಾದಂಥ ರೀತಿಯಲ್ಲಿ ಅದನ್ನು ಒಂದು ಸೆಟಲ್ಮೆಂಟ್ ಅವರು ಮಾಡಬೇಕಾಗಿತ್ತು. ಅದಕ್ಕೆ ವಿರುದ್ಧವಾಗಿ ಇವರು ಶಾಲೆಯ ಕಂಪೌಂಡಿನ ಒಳಗಡೆನೇ ಹೋಗದೆ ಹೊರಗಡೆ ನಿಂತು ಈ ರೀತಿ ಗುಂಡಾಗಳನ್ನ ಕರೆಸಿ ಮಕ್ಕಳನ್ನು ಕೂಡ ಅದರ ಜೊತೆಗೆ ವಿನಯ್ ಸರ್, ಒಳಗಡೆ ಹೋಗೋದಕ್ಕೆ ಪ್ರವೇಶಕ್ಕೆ ಅನುಮತಿ ನೀಡಿಲ್ಲ ಅಂತ ಹೇಳ್ತಾರೆ. ನೋಡಿ, ನಾನೊಂದು ವಿಚಾರ ನಾನೊಂದು ವಿಚಾರ ಹೇಳ್ತೇನೆ. ಅನೇಕ ಪ್ರಕರಣಗಳಲ್ಲಿ ಆರೋಪಿಗಳಾಗಿರುವಂತಹ ಜನರು ಅಲ್ಲಿ ವಿಡಿಯೋದಲ್ಲಿ ನಿಮ್ಗೆ ಕಾಣ್ತಾರೆ. ನಿಮ್ಮ ಮಾಧ್ಯಮಗಳಲ್ಲಿ ಬಂದಿದೆ ವಿಡಿಯೋ. ಈಗ ನಾನು ಹೇಳುವಂತದ್ದು, ಶಾಸಕರನ್ನ ಅಲ್ಲಿ ಬಿಟ್ಟಿಲ್ಲ ಅಂತ ಯಾರು ಹೇಳಿದ್ರು? ಒಬ್ಬ ಶಾಸಕ ಜನಪ್ರತಿನಿಧಿಯನ್ನ ಎಲ್ಲಾ ಕಡೆ ಬಿಡ್ತಾರೆ, ಇವರಿಗೆ ಹೋಗ್ಲಿಕ್ಕೆ ಮನಸ್ಸಿರ್ಲಿಲ್ಲ, ಇವರು ಸಿಸ್ಟರ್ಗಳನ್ನ ಹೊರಗಡೆ ಕರೆಸ್ತಾರೆ. ಅಲ್ಲ, ಬಿಜೆಪಿ ಜಿಲ್ಲಾಧ್ಯಕ್ಷರು ಹೇಳಿರುವಂತ ಸ್ಟೇಟ್ಮೆಂಟ್ ಅನ್ನ ನಾನು ಹೇಳಿರುವಂತದ್ದು, ಸಂಸದರು ಹೇಳಿರುವಂತ ಸ್ಟೇಟ್ಮೆಂಟ್ ಅನ್ನ ಹೇಳಿರುವಂತದ್ದು, ಅಲ್ಲಿ ಶಾಸಕರಿಗೆ ಒಳಗೆ ಹೋಗೋದಕ್ಕೆ ಪ್ರವೇಶವನ್ನು ನೀಡಿಲ್ಲ. ಪ್ರಕರಣ ಆದ ಬಳಿಕ ಕಾಂಗ್ರೆಸ್ ನಾಯಕರು ಒಂದು ನಿಮಿಷ, ನೀವು ನಾನು ಮಾತಾಡುವಾಗ ನೀವು ಈ ತರ ಮಾಡಿದ್ರೆ ನಾನು ಕೂಡ ಆ ರೀತಿಯೇ ನಾನು ರಿವೋಲ್ಟ್ ಆಗ್ಬೇಕಾಗ್ತದೆ. ದಯವಿಟ್ಟು ಸಂಯಮದಿಂದ ಇಂಥ ಒಂದು ಸಂದರ್ಭದಲ್ಲಿ ಶಾಸಕರನ್ನ ಒಳಗಡೆ ಬಿಡ್ಲಿಲ್ಲ ಅಂತ ಹೇಳಿರುವಂತದ್ದು ಅದು ಶಾಸಕರ ವಾದ. ಶಾಸಕರ ವಾದವನ್ನು ಇಲ್ಲಿ ತಗೊಳ್ಳಿಕ್ಕೆ ಬರುವಂತದ್ದಿಲ್ಲ. ಶಾಸಕರು ಯಾವ ಶಾಲೆಗೂ ಯಾವ ಕಚೇರಿಗೂ ಎಲ್ಲಿಗೆ ಕೂಡ ಅವರಿಗೆ ಹೋಗ್ಬಹುದು ಇಂಥ ಒಂದು ಸಂದರ್ಭದಲ್ಲಿ. ಆದರೆ ಅವರು ಅದನ್ನ ಮಾಡದೆ
ಸಿಸ್ಟರ್ಗಳನ್ನು ಹೊರಗಡೆ ಕರೆಯುವಂಥದ್ದು, ಅಲ್ಲಿ ಆರೋಪಿಗಳನ್ನು ನಿಲ್ಲಿಸಿದಾಗೆ ಅವರನ್ನು ನಿಲ್ಲಿಸಿ ಅವರಿಗೆ ಬೈಯುವಂಥದ್ದು, ಅವಾಚ್ಯ ಪದಗಳನ್ನು ಏಕವಚನಗಳನ್ನು ಈ ನನ್ಸ್ಗಳಿಗೆ ಈ ಸಿಸ್ಟರ್ಗಳಿಗೆ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಅವರಿಗೆ ಶೋಭೆ ತರ್ತದೆ. ಅದು ಕೂಡ ಅಲ್ಲಿ ವಿಧಾನಸೌಧದಲ್ಲಿ ಸೆಷನ್ಸ್ ನಡೀತಾ ಇದೆ, ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲಿ ಮಂಗಳೂರಿನ ಸಮಸ್ಯೆ ಬಗ್ಗೆ ಮಾತಾಡಲಿಕ್ಕೆ ಅವರು ಅಲ್ಲಿರಬೇಕೆ ಹೊರತು ಅವರು ಇಲ್ಲಿ ಬಂದು ಈ ರೀತಿಯ ಸಮಸ್ಯೆಯನ್ನು ಉಲ್ಬಣ ಮಾಡಿ ಅಲ್ಲಿ ವಿಧಾನಸಭೆಯ ಒಂದು ಸೆಷನ್ ನಡೀತಾ ಇರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ರಾಜಕೀಯ ಮಾಡೋದಕ್ಕೋಸ್ಕರ ಅವರು ಮಾಡಿದ್ದಾರೆ. ಇನ್ನೊಂದು, ಈ ಅವಹೇಳನವನ್ನು ಬೇರೆ ಬೇರೆ ಒಂದು ಕ್ರೈಸ್ತ ಶಾಲೆಗಳಲ್ಲಿ ಮಾಡಿದ್ದಾರೆ ಅಂತ ಹೇಳುವಂಥ ಹಿಂದೂ ದೇವರುಗಳ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಹೇಳಿದ್ದಾರೆ ಎನ್ನುವಂಥ ಮಾತನ್ನು ಇವರು ಹೇಳಿದರು. ಅದಕ್ಕೆಲ್ಲ ತಾವು ಕೂಡ ಅದಕ್ಕೆ ಪ್ರಶ್ನೆ ಹಾಕಿದಾಗ ಹೇಳಿದ್ರಿ, ನಾವೆಲ್ಲ ಅದಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸಿದ್ದೀವಿ, ಪ್ರತಿಭಟನೆ ಮಾಡಿದ್ದೀವಿ ಅಂತ. ನಾನಿವತ್ತು BJP ವಕ್ತಾರರಲ್ಲಿ ಒಂದು ಮಾತನ್ನು ಕೇಳ್ತೇನೆ. ಉತ್ತರ ಕರ್ನಾಟಕದ ಒಬ್ಬ ಶಾಸಕ ಇಲ್ಲಿಯ ಏನು ಗುಳಿಗ, ಇಲ್ಲಿಯ ದೈವ ಏನಿದೆ, ಹಿಂದೂ ತುಳುನಾಡಿನ ಹಿಂದೂ ಏನು ಜನರು ಆರಾಧನೆ ಮಾಡಿಕೊಂಡು ಬರುವಂಥ ಒಂದು ದೈವ ಗುಳಿಗ, ಆ ಗುಳಿಗನ ಬಗ್ಗೆ ಹೇಳುವಾಗ ಅವರು ಏನು ಹೇಳಿದ್ರು? ಅವರು ಗುಳಿಗೆ 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 ಅಂತೇಳಿ ನಮ್ಮ ಕಡೆ ಮಾತ್ರ ಅದು ಏನು ಗುಳಿಗೆಯಪ್ಪ ಅಂತ ಹೇಳಿದರು. ಯಾವ ರೀತಿ ಇವರು ಪ್ರತಿಭಟನೆ ಮಾಡಿದ್ರು ನಾನು ಯಾರನ್ನು ಕಾಣಲಿಲ್ಲ ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು. ಇನ್ನೊಂದು, UT ಖಾದರ್ ಅವರು ಇವತ್ತು ಸ್ಪೀಕರ್ ಆಗಿದ್ದಾರೆ. ಅವರು ವಿಧಾನಸಭೆಯಲ್ಲಿ ಏನು ತುಳು ಭಾಷೆಗೆ ಒಂದು ಇಲ್ಲಿ ಸ್ಥಾನಮಾನ ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವರು ಅಲ್ಲಿ ಮಂಡನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ತುಳು ಭಾಷೆ ದೈವ ಮಾತಾಡುವ ಭಾಷೆ ಅಂತ ಹೇಳಿದಾಗ ಅಲ್ಲಿ ಅವರು ಕೇಳಿದರು, ಅದು ಯಾವ ಭಾಷೆ, ನಮ್ಮ ಕಡೆ ಅಂಥ ಭಾಷೆಗಳನ್ನು ಮಾತಾಡುವುದಿಲ್ಲ ಅಂತ ಹೇಳಿ ತುಳುನಾಡಿಗೆ ಮತ್ತು ಏನು ದೈವಕ್ಕೆ ಒಂದು ಏನು ಅದರ ಬಗ್ಗೆ ಒಂದು ಅವಹೇಳನವಾದಂಥ ರೀತಿಯಲ್ಲಿ ಅವರು ವರ್ತನೆ ವಿಧಾನಸಭೆಯ ಒಳಗಡೆ ಮಾಡಿದರು. ಯಾಕೆ BJP ಅವರು ಆ ರೀತಿ ವರ್ತನೆ ಮಾಡಿಲ್ಲ? ಯಕ್ಷಗಾನದಲ್ಲಿ ಎಷ್ಟೋ ಕಡೆ ಯಕ್ಷಗಾನದಲ್ಲಿ ಹಿಂದೂ ದೇವರುಗಳ ಬಗ್ಗೆ ಏನು ಹಾಸ್ಯಾಸ್ಪದವಾದಂಥ ಸೀನಿನಲ್ಲಿ ಎಷ್ಟೋ ಕಡೆ ಇವತ್ತು ಕೂಡ ವಿಡಿಯೋ ನಾನು ನಿಮಗೆ ತೋರಿಸಬಹುದು, ಜನರು ಅದರ ಬಗ್ಗೆ ನೆಗಾಡ್ತಾರೆ. ಅಂತ ಸಂದರ್ಭದಲ್ಲಿ ಯಾಕೆ ಇವರು ಈ BJPಯವರು ಆ ಯಕ್ಷಗಾನ ಕಂಪನಿಯ ವಿರುದ್ಧ ಯಾಕೆ ಆಕ್ರೋಶವನ್ನು ವ್ಯಕ್ತಪಡಿಸಿಲ್ಲ? ಇನ್ನೊಂದು ವಿಚಾರ, ಇವರು ಹೇಳುವಂಥ ರೀತಿ ನೋಡಿದರೆ ಈ ಪ್ರಭಾ ಎನ್ನುವಂಥ ಒಂದು ಏನು ಶಿಕ್ಷಕಿ ಇದ್ದಾರೆ, ಅವರು ನನ್ನಿದ್ದಾರೆ, ಸಿಸ್ಟರ್ ಇದ್ದಾರೆ, ಸನ್ಯಾಸಿನಿ ಇದ್ದಾರೆ. ಈ ಸನ್ಯಾಸಿನಿ 15 ವರ್ಷಗಳಿಂದ ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಈ ಶಾಲೆ 60 ವರ್ಷಗಳಿಂದ ಕಾರ್ಯವೆಸಗ್ತಾ ಇದೆ. ಅಲ್ಲಿ ಎಷ್ಟೋ ಮಂದಿ ಕಲಿತು ಈ ದೇಶದ ಉನ್ನತ ಸ್ಥಾನಗಳಲ್ಲಿ ಇವತ್ತು ಮೆರೀತಾ ಇದ್ದಾರೆ. ಎಲ್ಲೂ ಕೂಡ ಈ 60 ವರ್ಷಗಳಲ್ಲಿ ಇಂಥ ಮಾತುಗಳು ಕೇಳಿ ಬರಲಿಲ್ಲ. ಈ ಸನ್ಯಾಸಿನಿ 15 ವರ್ಷದ ಅವರ ಸೇವಾವಧಿಯಲ್ಲಿ ಎಲ್ಲೂ ಕೂಡ ಈ ರೀತಿ ಮಾಡಿದ್ದಾರೆ ಅಂತ ಇಲ್ಲ. ಇದನ್ನು ಎಲ್ಲಿ ಅಲ್ಲ, ಒಂದು ನಿಮಿಷ ಎನ್ಕ್ವೈರಿ ಮಾಡದೆ ಏನು ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಲ್ಲಿ ಅಂತ ರೀತಿಯಲ್ಲಿ ಆ ಮಗು ಬಂದು ಹೇಳ್ತಿದ್ರೆ. ಒಂದು ದೂರವಾಣಿ ಕರೆ. ಹಲೋ హలో సార్ నేను లైన్ లో మాట్లాడను ఎస్ పల్లె సార్ సార్ ఇందు విషయం ఉన్నది ఇది మన పరిస్థితి దయగొత్తండి ఇందు ఆ సిస్టర్ ಬಂದಿತ್ತಂದ ಆ ಸಿಸ್ಟರ್ ನ ವಿಷಯ ಆ ಜೋಕ್ ನಾಟಬಹುದು ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಕೊಡಿರ್ತೇವೆ. ಪ್ರಿನ್ಸಿಪಾಲ್ ಆಯ್ಕೆ ಅಂದ ಬೊಕ್కపోదు ಪೊಲೀಸ್ ಕಮಿಷನರ್ ಗೆ ಕಂಪ್ಲೇಂಟ್ ಕೊಡ್ತೀನಿ. ಇಂದು ಕುರಿತು ಈ ಪುಂಜು ಡೈರೆಕ್ಟ್ ಹೋದು ಹಿಂದಿ ಇವತ್ತೇನು ಅವು ಸರಿ ಆಯ್ತು ದಯಪಡ್ನಾಗ ಈ ಶಾಲೆಗೆ ಏತೋ ಕಲ್ತದ್ದು ಏತೋ ಡಾಕ್ಟರ್ ಇಂಜಿನಿಯರ್ ಇಂಚಿಂಚಿನ ಆತೇಳಿ ಇನಿ ಮುಟ್ಟಲ್ಲ ಒಂಜಿ ರೆಡ್ ಮಾರ್ಕ್ ಇಚ್ಚಿ ಖಾಲಿ ಒಂಜಿ ಎಲ್ಲಿ ವಿಷಯ ಏತ್ತು ಮಲ್ಲ ಪ್ರಚಾರ ನಿತ್ತೆ ನಮ್ಮ ಆ ಶಾಲೆಗೆ ಪುದರ ಜನ ಲೆಕ್ಕ ಇತ್ತ ಜನಕ್ಕೆಲ್ಲ ಕಮ್ಮಿಟ್ಟು ನಾಗ ಮಿಷನರಿ ಅಂತೆ ಸರ್ ಯಾನೊಂಜಿ ಕ್ಯಾಥಲಿಕ್ ಅದಂತೆ ಕಟೀಲ್ ದೇವಸ್ಥಾನ ಹೋಗ್ತೇನೆ ಹೊರಗಟ್ಟೆನ ಕಟ್ಟೆಗೆ ಹೋಗ್ತೇನೆ ಮಾತ ಗುರಿಟ್ಲು ಹೋಗ್ತೇನೆ ಮಾತ ದೇವನ ಕಾಲ ಗಟ್ಟ ಬುರುವಾನೆ ಎಂಕ್ಲು ಇಲ್ಲ ನಮ್ಮ ಸಮೇತ ಹೋಗ್ತೇವೆ ಇಂಥ ಜನಕ್ಕಲು ಒಂಜಿ ಮಿಷನರಿ ಬಂದಿಗೆ ಬೇಜಾರಾಕೊಂಡು ಖಾಲಿ ಒಂಜಿ ಎಲ್ಲಿ ವಿಷಯ ಆಗಿ ಇದು ಮಾತಾಡಿಗಳ ರೆಸ್ಪೆಕ್ಟ್ ಕೊಡ್ಪ ಹಿಂದೆ ಎಲ್ಲಿ ಮಟ್ಟ ತಿಪ್ಪಳಿತ್ತೆ ಪೊಕ್ಕರಿಗೆ ಜಾತಿ ಲಗಡ್ತಿರ್ತಾರತ್ತೆ ಎಂದು ಮಾತಾಡ್ತು ಪೂರ. ಓಕೆ ಸರ್, ಥ್ಯಾಂಕ್ ಯು. ಎಸ್ ರಾಜಗೋಪಾಲ್ ಸರ್ ಅವರ ಪ್ರಶ್ನೆಯನ್ನು ವಿನಯ್ ಸರ್ ನಾನು ಹೇಳಲಿಕ್ಕೆ ನಾನೊಂದು ಹೇಳ್ತೇನೆ. ಮತ್ತೆ ಈಗ ಇವರು ಹೇಳಿದರು ಚಿಕ್ಕ ವಿಷಯ ಅಂತೇಳಿ. ಇವರಿಗೆ ರಾಮನ ಬಗ್ಗೆ, ಗಣಪತಿಯ ಬಗ್ಗೆ, ಕೊರಗಜ್ಜನ ಬಗ್ಗೆ, ನಾಗನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು ಇವರಿಗೆ ಚಿಕ್ಕ ವಿಷಯ ಆಗಿರ್ಬೋದು. ಆದರೆ ಹಿಂದೂ ಸಮಾಜಕ್ಕೆ ಚಿಕ್ಕ ವಿಷಯ ಅಲ್ಲ ಇದು. ಮತ್ತೆ ಇವರು ಕಂಪ್ಲೇಂಟ್ ಕೊಡಬೇಕು. ಆ ಶಾಲೆಯ ಮಕ್ಕಳು ಪೇರೆಂಟ್ಸ್ನವರು ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2 ಸಲ ಹೋಗಿ ಪಾಂಡೇಶ್ವರ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ FIR ಮಾಡಲಿಲ್ಲ. ಆ ನಂತರ ಇವರು ಶಾಸಕರಿಗೆ ಮಾತಾಡಿದ್ದಾರೆ. ಆ ನಂತರ ಶಾಸಕರು ಬಂದು ಅಲ್ಲಿ ಮಕ್ಕಳ ಹತ್ರ ಮಾತಾಡಿ ಜೈ ಶ್ರೀರಾಮ್ ಅಂತೇಳಿ ಎಲ್ಲಿ ಇವರು ರಾಜಕೀಯ BJP ಜೈ, ವಾಜಪೇಯಿ ಜೈ, ಅಲ್ಲದಿದ್ರೆ
ನಮ್ಮ ಮೋದಿ ಜೈ ಹೇಳಲಿಲ್ಲ ಅವರು, ಮೋದಿಗೆ ಸಹ ಇವರು ಬೈದಿದ್ದಾರೆ ಯಾರು ಈ ಟೀಚರ್ಸ್. ಇಂತಹ ಕೆಟ್ಟದಿರುವಾಗ ಸಹ ಇವರು ಅಲ್ಲಿ ರಾಜಕೀಯ ಬಂದು ತೋರಿಸಲಿ. ಇವರು ರಾಜಕೀಯ ಮಾಡಿದಂತೆ ರಾಜಕೀಯ ಮಾಡಿದ್ದು ಕಾಂಗ್ರೆಸ್ನವರು ಮಾತ್ರ. ಕಾಂಗ್ರೆಸ್ನವರಲ್ಲಿ ಹೋಗಿ ಖಾಲಿ ಟೀಚರ್ ಪ್ರಿನ್ಸಿಪಲ್ ಹತ್ರ ಮಾತಾಡಿ ಇವರ ಮೇಲೆ ಯಾರಲ್ಲಿ ಬಂದಿದ್ದಾರೆ ಅವರ ಮೇಲೆ FIR ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಈಗ ಮತ್ತೊಂದು ನೀವು ಆಲೋಚನೆ ಮಾಡಿ, ಈ ಯಾರು ನಮ್ಮ ಸ್ಟೀಫನ್ ಹೇಳುವಂತ ಕೊರಗಜ್ಜನಿಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾನೆ. ಮಕ್ಕಳದ್ರ ವಿಷಯವನ್ನೆಲ್ಲ TV ಎದುರಲ್ಲಿ ಮಾತಾಡಿದ್ದಾರೆ. ಅವನನ್ನು ಅಮಾನತು ಮಾಡ್ಬೇಕಂತೇಳಿ ಶಾಸಕರು ಅಲ್ಲಿ ಮಾತಾಡಿದ್ದಾರೆ. ಮತ್ತೆ ಅಲ್ಲಿ ಮತ್ತೊಂದು DDPI ಅವರು ಬಂದು ಪಾಪ ಈ ಮಕ್ಕಳ ಮಾತನ್ನೆಲ್ಲ ಕೇಳಿ ಇವರಿಗೆ ಸರಿಯಾಗಿ ಅವರ ತಪ್ಪು ಅರಿವಾಗಿ ಅಲ್ಲಿ ಅವರ ಹತ್ರ ಡಿಸ್ಕಸ್ ಮಾಡಿದ್ದಾರೆ. ಇವರನ್ನು ಸಸ್ಪೆಂಡ್ ಮಾಡಬೇಕು, ಅದೇ ರೀತಿ ಸ್ಟೀವನ್ ಮಾಡ್ಬೇಕಂತೇಳಿ. ಅವರು ಆ ರೀತಿಯ ಒಳ್ಳೆ ಕೆಲಸವನ್ನು ಮಾಡಿದ್ರು ಅಂತ ಹೇಳಿ ಅವರು ಸರಿಯಾದ ವಿಷಯವನ್ನೇ ಮಾಡಿದ್ರು. ಕಾಂಗ್ರೆಸ್ನವರು ಬಂದು ಅವರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಇನ್ನೊಬ್ಬರು ಬಂದು ಏನ್ ಮಾಡ್ತಾರೆ, ಹೊಸೊಬ್ಬರು ಬಂದು ಅದೇ ರೀತಿ BO ಅವರಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ಗೊತ್ತಾಗಿದೆ, ಮಕ್ಕಳ ಹತ್ರ ಮಾತಾಡಿದ್ದಾರೆ. ಈ ತರ ಮಾತಾಡಿದೆ, ಇವ್ರು ಹೇಳಿದ್ರು ಇಷ್ಟರವರೆಗೆ ಆಗ್ಲಿಲ್ಲ ಅಂತ. 4-5 ವರ್ಷದಿಂದ ತುಂಬಾ ಹಿರಿಯರಿಗೆ ಮಾತಾಡುವಾಗ ಮೊನ್ನೆ ಹೇಳಿದ್ರು, ನಮಗೆ ಹಿಂದೆ ಸಹ ನಮ್ಮ ಮಕ್ಕಳು ಹೇಳ್ತಾ ಇದ್ರು, ಯಾಕೆ ಮಕ್ಕಳಿಗೆ ಎಜುಕೇಶನ್ ಬೇಕಾಗಿ ಯಾರು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಇವ್ರಿಗೆ ಅಭ್ಯಾಸ ಆಗಿ ಹೋಗಿದೆ. ನಾವು ಯಾವಾಗಲೂ ನಾವು ಹೇಳ್ತೇವೆ, ಒಂದು ಶಿಕ್ಷಣ ಕ್ಷೇತ್ರ ಅಲ್ಲಿ ಚಪ್ಪಲಿಟ್ಟು ಗೌರವ, ಆ ಗೌರವದಿಂದ ಮಕ್ಕಳು ಬರುವಾಗ ಅಲ್ಲಿರುವಂತ ಟೀಚರ್ಸ್ ಅದೇ ಗೌರವದಿಂದ ಪಾಠ ಮಾಡಬೇಕು. ಅವ್ರು ಯಾವಾಗಲೂ ಈ ತರ ಜಿತೇನ್ ಸರ್, ಈಗ ಉಪನಿರ್ದೇಶಕರ ವರ್ಗಾವಣೆ ದಿಢೀರಾಗಿ ಆಗಿರೋದ್ರಿಂದ ಇದಕ್ಕೂ ಲಿಂಕ್ ಅಂತ ಅನಿಸ್ತಾ ಇದೆ. ಇದೆ ಒಂದು ವಿಷಯ, ನಮ್ಮ ಮಾನ್ಯ AC ಅವರು ವಿನಯರಾಜ್ ಅವರು ಹೇಳಿದರು, ಜಿತೇಂದ್ರ ಕುಂದೇಶ್ವರ್ ಅವರು ಏನು ಆ ಶಾಲೆಯ ಒಳಗೆ ರಾಜಕೀಯ ಬೇಕು ಅಂತ ಹೇಳಿದರು. ನಾನು ಹೇಳಿದ್ದು ರಾಜಕೀಯದಲ್ಲಿ ಶಿಕ್ಷಣ ಇರಬೇಕು, ಶಾಲೆಗಳಲ್ಲಿ ಶಿಕ್ಷಣಕ್ಕೆ ಸಮಸ್ಯೆ ಆದಾಗ ಆಡಳಿತದಲ್ಲಿರುವಂಥವರು ಅಥವಾ ರಾಜಕೀಯ ಪಕ್ಷಗಳು ನ್ಯಾಯ ಕೊಡಿಸಬೇಕು ಅಂತ ನಾನು ಹೇಳಿದ್ದು. ಇಲ್ಲೇ ತಿರುಚಿ ಹೇಳ್ತಾರೆ, ಇಷ್ಟು ಸ್ಪಷ್ಟವಾಗಿ ಹೇಳಿದ್ದನ್ನು ಇಲ್ಲೇ ಶಾಲೆಯೊಳಗೆ ರಾಜಕೀಯ ಬೇಕು ಅಂತ ನಮ್ಮ ವಿನಯರಾಜರು ಹೇಳ್ತಾರೆ. ಅದು ಅಂದರೆ ಇದರಲ್ಲಿ ನನಗೆ ವಾದದಲ್ಲಿ ಏನು ಅರ್ಥ ಇಲ್ಲ ಅಂತ ಕಾಣ್ತದೆ. ಮತ್ತೊಂದು, ಇಲ್ಲಿ ಸಮಸ್ಯೆ ಆಗಿರುವಂಥದ್ದು ಯಾರು ಇವರು ಹೋಗಿಯೇ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ಪ್ರಮುಖವಾಗಿ ಆ ನಿಂದನೆಯನ್ನು ಮಾಡಿದ್ದಾರೆ ಅಂತ ಹೇಳಲಾದ ಅವರನ್ನು ವಿರೋಧಿಸುವುದರ ಪರೋಕ್ಷವಾಗಿ ಸಮರ್ಥಿಸುವುದು ಹೇಗೆ ಅಂತ ಹೇಳಿದ್ರೆ, ಇವರು ಶಾಸಕರು ಅಲ್ಲಿ ಹೋಗಿ ರಾಜಕೀಯ ಮಾಡಿದರು. ಇವರು ಅಲ್ಲಿ ದೂರು ಕೊಟ್ಟಾದ್ಮೇಲೆ ಎಷ್ಟು ದಿವಸಗಳಾದ್ಮೇಲೆ ಏನೆಲ್ಲ ಬೆಳವಣಿಗೆ ಆದ್ಮೇಲೆ ಇವರು ಹೋಗಿದ್ದಾರೆ. ಹೋದ್ಮೇಲೆ ಅವರು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಹೇಳುವಂಥದ್ದು ಅದು ಎರಡನೇ ವಿಚಾರ. ಆದರೆ ಪ್ರಮುಖವಾಗಿ ಚರ್ಚೆ ಆಗಬೇಕಾಗಿರುವಂಥದ್ದು ಅವರು ಮಾಡಿದ್ದು ತಪ್ಪು ಅಂತ ಒಪ್ಪಿಕೊಳ್ಳುವಂಥ ಒಂದು ಗುಣ ಇಲ್ಲ. ಅದಾದ ಮೇಲೆ ಈ ರೀತಿಯಾಗಿ ಏನು ಪದೇ ಈ ರೀತಿಯಾಗಿ ಏನು ದೈವ ನಿಂದನೆಯನ್ನು ಮಾಡುವಂಥ ಇದಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡುವಂಥದ್ದು ಖಂಡಿತ ತಪ್ಪು. ಮತ್ತು ಶಿಕ್ಷಣದೊಳಗೆ ರಾಜಕೀಯ ಅಂತ ಏನು ಅವರು ಹೇಳಿದ್ರಲ್ಲ, ಅದು ನಾನು ಮಾಡಿದ್ದಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ NSU ಇದೆ, ABP ಇದೆ, ಶಿಕ್ಷಣ ಅದು ಅವರ ವಿಂಗ್ ಇದೆ. ಅವರು ಪಾದರಕ್ಷೆ ಕೆಳಗೆ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ. ಅವರು ಹಾಗಾದ್ರೆ ವಿಂಗ್ಗಳನ್ನು ಅಲ್ಲಿ ಯಾಕೆ ಮಾಡಿದ್ರು? ನಾನು ಆಕ್ಷೇಪ ಅಂತಿಲ್ಲ, ನಾನು ಹೇಳದಿದ್ದರನ್ನ ಆರೋಪಿಸಿಕೊಂಡು ಅದರ ಮೇಲೆ ನಮ್ಗೆ ಬುದ್ಧಿವಾದವನ್ನು ಹೇಳ್ತಾ ಇದಾರಲ್ಲ, ಅದು ತಪ್ಪು ಅಂತ. ವಿನಯರಾಜ್, ಈಗ ಕಾಂಗ್ರೆಸ್ ನಿಯೋಗ ಶಾಲೆಗೆ ಭೇಟಿ ನೀಡಿಯೋದ್ರಿಂದ ಅದರಲ್ಲಿ ಏನ್ ರಿಸಲ್ಟ್ ಬಂದಿದೆ ಅಂತ ಹೇಳಿ, ಮಕ್ಕಳ ತಪ್ಪು ಅಥವಾ ಶಾಸಕರ ತಪ್ಪು ಅಥವಾ ಶಿಕ್ಷಣ ಕ್ಷೇತ್ರದ ತಪ್ಪು ಏನಾದ್ರೂ ಉಲ್ಲೇಖ ಮಾಡಿದ್ದೀರಾ? ತಪ್ಪುಗಳು ಏನಾದ್ರು ತಮ್ಮ ಗ್ರಹಿಕೆಗೆ ಬಂದಿದೆಯಾ? ನೋಡಿ, ಒಂದನೇದಾಗಿ NSUI ಅದು ಒಂದು ಪಕ್ಷದ ಒಂದು ಸಂಘಟನೆ ಅಲ್ಲ, ಮತ್ತು ABVP ಪಕ್ಷದ ಸಂಘಟನೆ ಅಲ್ಲ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಅದು ವಿದ್ಯಾರ್ಥಿಗಳ ಏನಾದ್ರು ತೊಂದರೆ ಇದ್ರೆ ಅವರ ಪರವಾಗಿ ಹೋರಾಟ ಮಾಡುವಂತ ಒಂದು ಸಂಘಟನೆ. ಇನ್ನೊಂದು ನಾನು ಹೇಳಲಿಕ್ಕೆ ಬರುವಂತದ್ದು, ಇವಾಗ ಕುಂದೇಶರ್ ಅವರು ಮತ್ತು ಏನು ನಮ್ಮ BJP ವಕ್ತಾರರು ಹೇಳುವಂತ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಆ ಸಿಸ್ಟರ್ ತಪ್ಪನ್ನ ಮಾಡಿದ್ದಾರೆ ಎನ್ನುವಂತ ಇವರು ಜಜ್ಮೆಂಟ್ ಅನ್ನ ಇವರು ಕೊಟ್ಟು ಬಿಟ್ಟಿದ್ದಾರೆ. ಸಿಸ್ಟರ್ ಹಾಗೆ ಹೇಳಿದ್ದಿದ್ರೆ ಅದು ತಪ್ಪೇ, ಯಾರು ಕೂಡ ಅದನ್ನ ಸಮರ್ಥನೆ ನಾವು ಮಾಡುವಂತದ್ದಿಲ್ಲ. ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ, ಈ ಒಂದು ನಾಗರಿಕ ಸಮಾಜ ಅದನ್ನು ಒಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಮೊದಲನೇದಾಗಿ ನಾವು ತಿಳ್ಕೊಂಡಿರ್ಬೇಕು. ಆದ್ರೆ ಅವರು ಮಾಡಿಲ್ಲ. ಆದ್ರೆ ಯಾವನೇ ಒಬ್ಬ ಒಂದು ತಪ್ಪು ಮಾಡಿದ್ರೆ
ಒಂದು IPC ಇರಬಹುದು ಅಥವಾ ಯಾವುದೇ ಒಂದು ಕ್ರಿಮಿನಲ್ ಆಕ್ಟಿವಿಟಿ ಮಾಡಿದ್ರು ಕೂಡ ಅವನಿಗೆ ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಬರುವಂತದ್ದಿಲ್ಲ. ಪೊಲೀಸರು ತನಿಖೆ ಮಾಡ್ತಾರೆ, ಪೂರಕ ದಾಖಲೆಗಳನ್ನ ಕೋರ್ಟಿಗೆ ನ್ಯಾಯಾಲಯಕ್ಕೆ ಹಾಕ್ತಾರೆ, ನ್ಯಾಯಾಲಯ ಸಾಕ್ಷಿಗಳ ವಿಚಾರಣೆ ಮಾಡ್ತದೆ. ಆಮೇಲೆ ಮತ್ತೆ ಒಂದು ನಿಮಿಷ ಇರಿ, ನಾನು ಬರ್ತೇನೆ ಆ ಕಡೆ, ಬರ್ತೇನೆ ಆ ಕಡೆ, ಪ್ರಶ್ನೆ ಮಾಡ್ತಾ ಇದ್ದೀರಿ. ಆ ದೇವರಂತ ಮಕ್ಕಳನ್ನ ದೇವರಂತ ಮಕ್ಕಳು ಮೈಕದ ಮಾಡ್ತಾ ಇದ್ದೀರಿ. ದೇವರಂತ ಮಕ್ಕಳಿಗೆ ಬಿಜೆಪಿ ರಾಜಕೀಯ ಮಾಡಿ ತಪ್ಪು ಮಾಡಿದ ವರ್ತನೆ ಮಾಡ್ತಾ ಇದ್ದಾರೆ ಕುಂದೇಶ್ವರ್ ಅವರು. ಹಿರಿಯ ಪತ್ರಕರ್ತರು ಅಂತ ಹೇಳ್ತಾರೆ, ಗೂಂಡಾ ತರ ವರ್ತನೆ ನಿಮ್ಮ ಸತ್ಯವನ್ನ ತಮ್ಮ ಪರ್ಸನಲ್ ವಿಚಾರಗಳನ್ನು ಇಲ್ಲಿ ಮಂಡಿಸುವಂತ ಅವಶ್ಯಕತೆ ಇಲ್ಲ. ಬಿಕಾಸ್ ಇದು ಹೇಳಿದ್ದು ಅಲ್ಲಿ ಒಂದು ತನಿಖೆ ಆಗ್ಬೇಕಾಗಿತ್ತು. ಬ್ಲಾಕ್ ಎಜುಕೇಶನ್ ಆಫೀಸರ್ ಬಂದು ಈ ವಿದ್ಯಾರ್ಥಿನಿ, ಈ ಕೇಳಿಸ್ಕೊಂಡ ವಿದ್ಯಾರ್ಥಿನಿ ಹೇಳಿದಂತ ವಿದ್ಯಾರ್ಥಿನಿ ಅವರ ಪೇರೆಂಟ್ ಬಂದು ಕಂಪ್ಲೇಂಟ್ ಮಾಡಬೇಕಾಗಿತ್ತು. ನೀವು ಈಗ ಇವರು ಸುಳ್ಳನ್ನೇ ಸರಿ ಅಂತ ನೀವು ನೀವು ಮಕ್ಕಳನ್ನು ವಿನಯ್ ಸರ್, ಅಲ್ಲಿ ಮಕ್ಕಳ ಪರವಾಗಿ ಪೋಷಕರು ಕೂಡ ಕೇಸ್ ದಾಖಲಿಸಿದ್ದಾರೆ, ಮುಖ್ಯೋಪಾಧ್ಯಾಯರಿಗೂ ಕೂಡ ಈ ವಿಚಾರವನ್ನು ತಿಳಿಸಿದ್ದಾರೆ. ಯಾವುದು ಆಗದಂತ ಸಂದರ್ಭದಲ್ಲಿ ಅಲ್ಲಿ ಶಾಸಕರು ಅಥವಾ ಇನ್ನಿತರ ನಾಯಕರು ಭೇಟಿ ಆಗಿರುವಂತದ್ದು. ತಮ್ಮ ಕಾಂಗ್ರೆಸ್ನ ನಾಯಕರು ಭೇಟಿ ನೀಡಿದ್ದಾರೆ. ಅದಾದ ಬಳಿಕ ಏನ್ ಮಾಡಿದ್ದಾರೆ ಹೇಳಿ? ಯಾವ ವಿಚಾರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೇಳಿ? ಕಾಂಗ್ರೆಸ್ ನಾಯಕರು ಭೇಟಿ ನೀಡಿದ ಬಳಿಕ ಇವತ್ತು ಒಂದು ವಿಚಾರವನ್ನ ನೀವು ಸಂಯಮವಾಗಿ ಕೇಳಿಸ್ಕೊಳ್ಳಿ. ಯಾವಾಗ ಶಾಸಕರು ಬಂದು ಈ ರೀತಿ ಗಲಾಟೆ ಆಗ್ತದೆ, ಇವರು ಒಳಗಡೆ ಪ್ರವೇಶ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನ್ಯಾಯ ಕೊಡಿಸೋದಕ್ಕೆ ಹೋದ್ರೆ ಗಲಾಟೆ ಅಂತ ಹೇಳ್ತಿಲ್ಲ ಅಂತ ಒಂದು ಶಾಸಕರು ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ಈ ಮಕ್ಕಳ ಪೋಷಕರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಪೊಲೀಸ್ ಠಾಣೆಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಸ್ವೀಕಾರ ಮಾಡದಿದ್ರೆ ಪೊಲೀಸ್ ಕಮಿಷನರ್ ಹತ್ರ ಹೋಗ್ಬೇಕು. ಬಿಜೆಪಿ ಅವರು ಹೋಗಿ ಪೊಲೀಸ್ ಠಾಣೆ ಮುಂದೆ ಅಲ್ಲಿ ಪ್ರತಿಭಟನೆ ಮಾಡಬೇಕಾಗಿತ್ತು, FIR ರಿಜಿಸ್ಟರ್ ಮಾಡಬೇಕಾಗಿತ್ತು. ಅದರ ಬದಲಾಗಿ ಈ ಎಲ್ಲ ಹಂಗಾಮ ಆಗಿ ಸಾರ್ವಜನಿಕ ವಲಯದಲ್ಲಿ ಶಾಸಕರು ಈ ಮುಗ್ಧ ಎಳೆ ವಯಸ್ಸಿನ ಮಕ್ಕಳನ್ನು ರಸ್ತೆಗೆ ತಂದಿದ್ದು ತಪ್ಪು ಅಂತ ಹೇಳಿ ಜನರು ಮಾತಾಡುವಂತ ಸಂದರ್ಭದಲ್ಲಿ ಈ ರೀತಿಯ ಮುಂದುವಾದವನ್ನ ಅವರು ಹೇಳ್ತಾ ಇದ್ದಾರೆ. ತಮ್ಮ ಮಾತನ್ನೇ ಒಪ್ಪಿಕೊಳ್ಳೋದಾದ್ರೆ, ಉಡುಪಿಯಲ್ಲಿ ಹಿಜಾಬ್ ಘಟನೆ ಆಯಿತು. ಆವಾಗ ಮುಂದೆ ಬಂದಿರುವಂತದ್ದು ಇದೇ ಬಿಜೆಪಿ ನಾಯಕರು ಹೊರತು ಕಾಂಗ್ರೆಸ್ ನಾಯಕರಲ್ಲ. ಅದಾದ ಬಳಿಕ ಕಾಲೇಜಿನ ಇನ್ನೊಂದು ಘಟನೆ ಆಯಿತು. ಆವಾಗಲೂ ಕೂಡ ಕಾಂಗ್ರೆಸ್ನ ಯಾವುದೇ ಒಬ್ಬ ನಾಯಕನು ಕೂಡ ಮುಂದೆ ಬರಲಿಲ್ಲ. ನಮಗೂ ಆ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಹಿಂದೆ ಕೂತರು. ಈಗಲೂ ಕೂಡ ಬಿಜೆಪಿ ನಾಯಕರು ಮುಂದೆ ಹೋಗ್ತಾರೆ, ಕಾಂಗ್ರೆಸ್ ನಾಯಕರು ಇದನ್ನ ರಾಜಕೀಯ ಅಂತ ಹೇಳ್ತಾರೆ. ಇದನ್ನೇ ಜನರು ಆಡ್ಕೊಳ್ತಾ ಇರುವಂತದ್ದು. ಇದೇ ಪ್ರಶ್ನೆಗೆ ತಮ್ಮ ಮುಂದೆ ಇಡ್ತಾ ಇರುವಂತದ್ದು. ಯಾವುದೇ ಘಟನೆ ಆದಾಗ ಬಿಜೆಪಿ ಅವರು ಮುಂದೆ ಹೋಗ್ತಾರೆ, ತಾವುಗಳ ಹಿಂದಿಂದ ಅದು ರಾಜಕೀಯ ಅಂತ ಹೇಳ್ತಾರೆ. ತಮ್ಮಗಳಿಗೆ ಆ ಪ್ರಕರಣಕ್ಕೆ ನ್ಯಾಯ ಕೊಡಿಸಬೇಕು ಅವಕಾಶ ಇದೆ. ಹಿಜಾಬಿನ ವಿಚಾರವಾಗಿ ನಮ್ಮ ಇಂದಿನ ಸ್ಪೀಕರ್ ಆಗಿರುವಂತ UT ಖಾದರ್ ಅವರು ಸ್ಪಷ್ಟವಾದ ಸಂದೇಶವನ್ನ ಜಿಲ್ಲೆಯ ಒಬ್ಬ ಉನ್ನತ ನಾಯಕನಾಗಿ, ರಾಜ್ಯದ ಒಂದು ಉನ್ನತ ನಾಯಕನಾಗಿ ಅವರು ಹೇಳಿದ್ದಾರೆ.
ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಪಕ್ಷದ ವಕ್ತಾರರು ಅದರ ಬಗ್ಗೆ ಒಂದು ಮಾತನ್ನ ಸರ್, ಹೇಳಿಕೆ ಸರ್, ಮಾಧ್ಯಮದವರಾಗಿ ನಾನು ಹೇಳ್ತಾ ಇದ್ದೀನಿ. ಆದ್ರೆ ಶಾಲೆಗಳಿಗೆ ವಿನಯ್ ಸರ್, ವಿನಯ್ ಸರ್, ವಿನಯ್ ಸರ್, ವಿನಯ್ ಸರ್, ವಿನಯ್ ಸರ್, ಸಂಸ್ಕೃತಿ ವಿನಯ್ ಸರ್, ವಿನಯ್ ಸರ್, ಕಾಲೇಜುಗಳಿಗೆ ಗಲಾಟೆ ಮಾಡುವುದು ಕಾಂಗ್ರೆಸ್ಸಿನ ಸಂಸ್ಕೃತಿ ಅಲ್ಲ. ವಿನಯ್ ಸರ್, ಮಾಧ್ಯಮದವರಾಗಿ ನಾನು ಹೇಳ್ತಾ ಇದ್ದೀನಿ, ಇದೇ ಉಡುಪಿಯ ವಿಚಾರಕ್ಕೆ ಇದೇ ಜನಧ್ವನಿ ಡಿಬೇಟಿಗೆ ಕಾಂಗ್ರೆಸ್ ಅವರನ್ನ ಕರೆದಾಗ ಇದೇ ಕಾಂಗ್ರೆಸ್ನವರು ಹೇಳ್ತಾರೆ ನಮಗೂ ಆ ಪ್ರಕರಣಕ್ಕೂ ಸಂಬಂಧ ಇಲ್ಲ ರೀ, ಅದು ಬಿಜೆಪಿಯ ರಾಜಕೀಯ ಬೆಳೆ, ಅವ್ರು ಬೇಯಿಸ್ಕೊಳ್ತಾರೆ, ನಾವು ಅದನ್ನ ನೋಡಿ ಖುಷಿ ಪಡ್ತೀವಿ ಅಂತ ಹೇಳಿ ಇದೇ ಕಾಂಗ್ರೆಸ್ನವ್ರು ಹೇಳಿರುವಂತದ್ದು. ಅಂದ್ರೆ ಯಾವ್ದಾದ್ರು ಮಕ್ಕಳಿಗೆ ಅನ್ಯಾಯವಾದಾಗ ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ, ನಮಗೆ ರಾಜಕೀಯ ಅಗತ್ಯ ಇಲ್ಲ. ಮಕ್ಕಳಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಡಿಪಾರ್ಟ್ಮೆಂಟ್ಗಳ ಮುಖಾಂತರ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡುವುದರ ಮೂಲಕ ಕಾನೂನಿನ ವಿಚಾರವಾಗಿ ಕಾನೂನಿನ ಅಡಿಯಲ್ಲಿ ನಾವು ಅದಕ್ಕೆ ಉತ್ತರವನ್ನ ಕಂಡುಕೊಳ್ಬೇಕೆ ಹೊರತು ರಸ್ತೆಯಲ್ಲಿ ಹೋಗಿ ಕಿರ್ಚಾಡುವುದಲ್ಲ. ಅದೆಲ್ಲ ಸಂಸ್ಕೃತಿ. ಕಾನೂನಿನ ಅಡಿಯಲ್ಲಿ ಅದಕ್ಕೆ ನಾವು ಪರಿಹಾರವನ್ನ ಕಂಡುಕೊಂಡ್ರೆ ಅದು ನಾವು ನಿರಂತರವಾಗಿ ಮುಂದಿನ ಪೀಳಿಗೆಗೆ ಅದು ಒಂದು ಪಾಠವಾಗಿರ್ತದೆ. ಗಲಾಟೆ ಮಾಡಿ ಜಾತಿ ಮಾಡಬಹುದು, ಧರ್ಮವನ್ನ ಮಧ್ಯದಲ್ಲಿ ಮಾಡುವುದರ ಮೂಲಕ ಆ ರೀತಿಯ ಸಂಸ್ಕೃತಿ ನಮಗಿಲ್ಲ. ಬರ್ತೇನೆ ಸರ್, ಒಂದು ದೂರವಾಣಿ ಕರೆ, ಒಂದು ದೂರವಾಣಿ. ಹಲೋ ಸರ್, ನಮಸ್ಕಾರ. ಹೇಳಿ ಸರ್. ಸರ್, ಈಗ ಕಾಂಗ್ರೆಸ್ ಬಿಜೆಪಿ ಅಂತ ಹೇಳ್ತಿರಲ್ಲ ಸರ್, ಕಾಂಗ್ರೆಸ್ ಬಿಜೆಪಿ ಅಂತ ಈ ನಾಯಕರು ಉಂಟಲ್ಲ ಸರ್, ಇವತ್ತು ಬಿಜೆಪಿ ಇದ್ರೆ ನಾಳೆ ಕಾಂಗ್ರೆಸ್ ಹೋಗ್ತಾರೆ. ಖಂಡಿತ. ಅವನು ಯಾವ ತತ್ವದಿಂದ ಅಂತ ಮಾತಾಡುದು, ನಾಳೆ ಕಾಂಗ್ರೆಸ್ ಇದ್ರೆ ಬಿಜೆಪಿ ಬರ್ತಾನೆ. ಅವನಿಗೆ ಯಾವ ತತ್ವ ಸಿದ್ಧಾಂತ ಉಂಟು ಅದು ಬಿಡಿ. ಮತ್ತೆ ಈಗ ಬಿಜೆಪಿಯಲ್ಲಿ ಇರುವುದೆಲ್ಲ ಕಾಂಗ್ರೆಸ್ನವರು, ಕಾಂಗ್ರೆಸ್ ಇಂದ ಬಂದವರೇ ಬಿಜೆಪಿಯಲ್ಲಿ ಇರೋದು. ಈಗ ಒಂದು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ, ಬಿಜೆಪಿ ಎಲ್ಲಿಯಾದ್ರೂ ಅಧಿಕಾರಕ್ಕೆ ಬಂದ್ರೆ ಆ ಟೈಮಲ್ಲಿ ಅವರಿಗೆ ಯಾವ್ದು ಸಹ ನೆನಪಾಗುದಿಲ್ಲ, ಯಾವ ಸಹ ಅಗತ್ಯ ಇಲ್ಲ. ಸರ್, ತಮ್ಮ ಈಗಿನ ಪ್ರೆಸೆಂಟ್ ವಿಚಾರಕ್ಕೆ ಮಾತಾಡಿ. ಈಗ ಸರ್, ಪ್ರೆಸೆಂಟ್ ವಿಚಾರಕ್ಕೆ ಬನ್ನಿ ಸರ್. ಸ್ಕೂಲಿನ ಬಗ್ಗೆ ಮಾತಾಡಿ. ಅದೇ ಶಾಲೆ ವಿಷಯಕ್ಕಲ್ಲ, ಬರ್ತಾರೆ. ಈಗ ಚುನಾವಣೆ ಬಂತಲ್ಲ, ಹಿಂದೂಗಳನ್ನು ಎಬ್ಬಿಸ್ಲಿಕ್ಕೆ ಯಾರಾದ್ರೂ ಶಾಲೆಯಲ್ಲಿ ಟೀಚರ್ ಹತ್ರ ನೋಡಿ ಚುನಾವಣೆ ಮಾಡ್ಲಿಕ್ಕೆ ಟೀಚರ್ ಹತ್ರ ಯಾರಾದ್ರೂ ಬೆಲ್ಲಿ ಕೇಳಿದಾರ? ಅವ್ರಿಗೆ ಯಾರಾದ್ರೂ ಹೇಳಿದಾರ? ನೋಡಿ ವಾಸ್ತವಿಕವಾಗಿ ಮಾತಾಡಿ ಸರ್, ಒಂದು ನಿಮಿಷ ಸರ್, ಘಟನೆ ಆಗಿರುವಂತದ್ದು ಸ್ಕೂಲಲ್ಲಿ ಸರ್, ಒಂದು ನಿಮಿಷ ಸರ್, ತಮ್ಮ ಗಮನಕ್ಕೆ ಘಟನೆ ಆಗಿರುವಂತದ್ದು ಸ್ಕೂಲಲ್ಲಿ, ಯಾವುದೋ PU ಕಾಲೇಜ್ ಅಲ್ಲ. ನೆಕ್ಸ್ಟ್ ಎಲೆಕ್ಷನ್ ಇದೆ, ಮಕ್ಕಳು ಎಲೆಕ್ಷನ್ ಆಗ್ತಾರೆ ಅಂತ ಹೇಳೋದಕ್ಕೆ 7ನೇ ಕ್ಲಾಸ್ ಸರ್, ಅವರಿಗೆ ಎಲ್ಲಿದೆ ಓಟ್ ಹಾಕುವಂತ ಚಾನ್ಸಸ್? ಹೌದು, ದೇವರನ್ನು ಅವಮಾನ ಮಾಡಿದ್ದಾರೆ ಅಂತ ಹೇಳಿದಾರೆ. ನಾ ಕೇಳಿದಂತ ಪ್ರಶ್ನೆ ಆನ್ಸರ್ ಕೊಡಿ ಸರ್. ಇವತ್ತು ನಿನ್ನೆಂದಲ್ಲ, ಯಾವ ಟೈಮ್ ಇಂದ ಮಾಡ್ತಾ ಇದ್ರು ಅದನ್ನೆಲ್ಲ ಕಾಂಗ್ರೆಸ್ ಇರುವಾಗಲೇ ಮಾಡ್ತಾ ಇದ್ರು. ಇದೆಲ್ಲ ಗೊತ್ತಿದ್ರು ಕೂಡ ತಾವು ಸುಮ್ಮನೆ ಕೂತಿದ್ದೀರಾ? ಇದೆಲ್ಲ ಗೊತ್ತಿದ್ರು ಕೂಡ ತಾವು ಸುಮ್ಮನೆ ಕೂತಿದ್ದೀರಾ? ಇದೆಲ್ಲ ಗೊತ್ತಿದ್ರು ಕೂಡ ತಾವು ಸುಮ್ಮನೆ ಕೂತಿದ್ದೀರಾ? ಬಂದ್ರು, ಅದರ ನಂತರ ಯಾವ್ದು ಇಲ್ಲ ಇವರಿಗೆ, ಅಗತ್ಯ ಇಲ್ಲ. ರಾಜಗೋಪಾಲ್ ಸರ್, ಖಂಡಿತ. ಈಗ ಇವರು ಹಿಜಾಬಿನ ಹೋರಾಟದ ಬಗ್ಗೆ ಹೇಳಿದ್ರು, ನೀವು ಇದ್ರ ಬಗ್ಗೆ ಮಾತಾಡಿ. ನೀವು ಮಾತಾಡೋಣ, ನೀವು ಹಿಜಾಬಿನ ಬಗ್ಗೆ ನೀವು ಡೈವರ್ಟ್ ಮಾಡಬೇಡಿ. ಆಂಕರ್ ಅವರು ಮಾತಾಡಿದ್ರು, ಅದಕ್ಕೆ ಆನ್ಸರ್ ಕೊಟ್ಟ. ಒಬ್ಬರು ಮಾತಾಡಿ, ಬಾಕಿ ಅವರೆಲ್ಲ ಇವರು ಸಪೋರ್ಟ್ ನನಗೆ ಗೊತ್ತಿದೆ. ಇವರ ಅಲ್ಲಿ ಕ್ರಿಶ್ಚಿಯನ್ ಸ್ಕೂಲ್ ಅಲ್ಲಿ ಹಿಂದೂಗಳು ಬಲೆ ಹಾಕೊಂಡು ಬರಬಾರ್ದು, ಬೊಟ್ಟು ಹಾಕಬಾರ್ದು, ಹೂ ಇಟ್ಟುಕೊಂಡು ಬರಬಾರ್ದು. ಇವರ ಟೀಚರ್ಸ್ ಇಲ್ಲ, ಇವ್ರದ್ದು ದೊಡ್ಡ, ನಾನು ಯಾರನ್ನು ಇದು ಮಾಡುದಲ್ಲ, ಹಾಕೊಂಡು ಬರ್ಬಾರ್ದು. ಅದೇ ಅವರಿಗೆ ಒಂದು ಸ್ವಾತಂತ್ರ್ಯ, ಹಿಂದೂಗಳಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಇದು ನೀವು ಆಲೋಚನೆ ಮಾಡಿ, ನಮ್ಮ ಒಂದು ಆತ್ಮೀಯರಾಗಿ ಇದನ್ನೆಲ್ಲ ನೀವು ಒಪ್ತೀರಾ? ಒಂದು ಹಿಂದೂಗಳಿಗೆ ಭಾವನೆ ಉಂಟು, ಆ ಭಾವನೆಯನ್ನೇ ಇವರು ಈಗ ಯಾವುದು ಹಾಕೊಂಡು ಬರಬಾರ್ದು ಅಂತೇಳಿ ಬೊಟ್ಟು ಹಾಕಬಾರ್ದು. ಈಗ ನೀವು ಆಲೋಚನೆ ಮಾಡಿ, ಅದನ್ನೇ ಫಾಲೋ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಕ್ರೈಸ್ತ ಸಂಸ್ಥೆಗಳು ಎಷ್ಟು ಕಾಲೇಜು ಸ್ಕೂಲುಗಳು ಇದ್ದಾವೆ ಎಲ್ಲರಿಗೂ ಗೊತ್ತಿದೆ. ನಾನು ನೀವು ಹೇಳುವಂತದ್ದಲ್ಲ. ನೋಡಿ, ಕ್ರೈಸ್ತ ಏನು ಸಂಸ್ಥೆಗಳು ಇದ್ದಾವೆ, ವಿದ್ಯಾಸಂಸ್ಥೆಗಳು, ಅಲ್ಲಿ ಕ್ರೈಸ್ತರಾಗ್ಲಿ ಅಥವಾ ಮುಸ್ಲಿಂ ಸಮಾಜಕ್ಕೆ ಸೇರಿದವರು ಕಡಿಮೆ ಇದ್ದಾರೆ. ಅಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳಿರುವಂಥದ್ದು ಹಿಂದೂ ಸಮಾಜದ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಇಷ್ಟು ಲಕ್ಷಗಟ್ಟಲೆ ಮಕ್ಕಳಲ್ಲಿ ಬಹಳ ಏನೂ ತೊಂದರೆ ಇಲ್ಲದೆ ಕಲಿತಾ ಇದ್ದಾರೆ. ಬಿಜೆಪಿಯವರು ಧರ್ಮದ ಬಗ್ಗೆ ಇಲೆಕ್ಷನ್ ಹತ್ರ ಬಂದಾಗ ಇಂಥ ವಿಚಾರಗಳನ್ನ ಮುನ್ನೆಲೆಗೆ ತರುವಂತದ್ದು. ನಿಮ್ಮ ತಪ್ಪು. ಇದರಲ್ಲಿ ಬೇರೆ ಏನಿಲ್ಲ, ಬೇರೆ ಏನಿಲ್ಲ.
ಇಲೆಕ್ಷನ್ ಯಾವುದೇ ಇಲೆಕ್ಷನ್ ಒಂದು ಮುಸ್ಲಿಮರ ಮೇಲೆ ಅಟ್ಯಾಕ್ ಮಾಡುವಂತದ್ದು ಅಥವಾ ಕ್ರೈಸ್ತ ಶಾಲೆಗಳ ಅಥವಾ ಚರ್ಚಿನ ಮೇಲೆ ಅಟ್ಯಾಕ್ ಮಾಡುವಂತದ್ದು ಇದೇ ನಿಮ್ಮ ಸಂಸ್ಕೃತಿ. ಬಿಜೆಪಿಯ ಸಂಸ್ಕೃತಿ ದೂರುದಲ್ಲ. ಗೂಗಲ್ ಮಾಡಿ ಸಿಗುತ್ತೆ. ಇವತ್ತು 35 ಮಂತ್ರಿಗಳು ರಾಜ್ಯದಲ್ಲಿದ್ದಾರೆ. ಅದರಲ್ಲಿ 95% ಮಂತ್ರಿಗಳು ಅವರೇ ಮಾತಾಡ್ತಾ ಇದ್ದಾರೆ. ಈಗ ನಿಮ್ಮ ಪ್ರಕಾರ ಪ್ರಭಾ ಟೀಚರ್ ಬಿಜೆಪಿಯವರು ಅಥವಾ ಮಕ್ಕಳು ಅಲ್ಲಿಗೆ ಆರೋಪ ಮಾಡಿದವರು ಬಿಜೆಪಿಯವರು, ಅವರು ರಾಜಕೀಯ ಎಲೆಕ್ಷನ್ ಬಂತು 7ನೇ ಕ್ಲಾಸಿನವರು, ಇವರು ಈಗ ರಾಜಕೀಯಕ್ಕೆ ಇದೆಲ್ಲ ಗಲಾಟೆ ಮಾಡ್ತಾರೆ ಅಂತ ನೀವು ಹೇಳುದು. ಓಕೆ ಓಕೆ, ವೆರಿ ಗುಡ್. ನಾನು ಹೇಳುವಂತದ್ದು ಪ್ರಭಾ ಟೀಚರ್ನ ಬಗ್ಗೆ ನೀವು ವಿಚಾರ ಬಿಡಿ. ನಮ್ಮ ಪ್ರಭಾ ಟೀಚರು ತಪ್ಪು ಮಾಡಿದ್ರೆ ಶಿಕ್ಷೆ ಅವರಿಗೆ ಮಾಡಬೇಕು, ಎನ್ಕ್ವೈರಿ ಮಾಡಿ ಉನ್ನತ ಅಧಿಕಾರಿಗಳಿಂದ ಎನ್ಕ್ವೈರಿ ಮಾಡಿ ಅಂತ ನಾವೇ ಮನವಿ ಕೊಟ್ಟಿದ್ದೇವೆ. ದೊಡ್ಡ ಮಟ್ಟದ ಎನ್ಕ್ವೈರಿ ಆಗ್ಬೇಕು. ಇದರಲ್ಲಿ ಆಗಿರುವಂತದ್ದು ಯಾವುದೋ ಒಂದು ಮಹಿಳೆಯ ಒಂದು ವಾಯ್ಸ್ ನೋಟ್ ಏನು ವಾಟ್ಸ್ಆಪ್ ಅಲ್ಲಿ ವೈರಲ್ ಆಗಿದೆ, ಅದು ಈಗಾಗಲೇ ಅದರ ಬಗ್ಗೆ ಈಗಾಗಲೇ ಅದರ ಬಗ್ಗೆ ಈಗಾಗಲೇ ಆ ಮಹಿಳೆ ಜಪ್ಪಿನ ಮಗುರಿನ ಮಹಿಳೆ ಅಂತ ಹೇಳುವಂತ ವಿಚಾರ ಈಗಾಗಲೇ ಅವರಿಗೆ ತಿಳಿದು ಬಂದಿದೆ. 2 ದಿನದ ಒಳಗಡೆ ಆ ಮಹಿಳೆಯ ವಿರುದ್ಧ ಕೂಡ FIR ರಿಜಿಸ್ಟರ್ ಆಗ್ತದೆ. ಇನ್ನು ಮುಂದೆ ನನ್ನ ಪ್ರಶ್ನೆ ಇರುವಂತದ್ದು ವಿನಯ್ ಸರ್, ಈಗ ಈ ರಾಜಕೀಯವಾಗಿ ಈಗ ಒಂದು ನಿಮಿಷ ಮರ್ತೋಗ್ತದೆ, ಇವರ ಕಾಂಗ್ರೆಸ್ಸಿನ ನಿಯೋಗ ಹೋಯ್ತಾರೆ ನಿಮ್ಗೆ ಹೋದವರು ಅಲ್ಲಿ ಏನ್ ಮಾಡಿದ್ರು ಹೊರಗೆ ಬಂದು ಹೇಳ್ತಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಸರಿ ಮಾಡ್ಲಿಲ್ಲ ಅಂತೇಳಿ. ನಿಜವಾಗಿ ಅಲ್ಲಿ DDP ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ನವರಿಗೆ ಕೆಟ್ಟ ಕೆಲಸ ಕಂಡಿದ್ದು. ಇವರು ಯಾಕೆ ನಾನು ಹೇಳಿ ಮತ್ತೆ ಮಾಡಿ ಅವರು ನೇರವಾಗಿ ಶಾಲೆಗೆ ಬರಬೇಕಾಗಿತ್ತು, ಅವರು ಯಾಕೆ ಶಾಸಕರ ಜೊತೆಗೆ ಬಂದಿದ್ದಾರೆ? ಯಾಕೆ ಇದರಲ್ಲೇ ಇದೆ ರಾಜಕೀಯ, ಇದರಲ್ಲೇ ಇದೆ ರಾಜಕೀಯ. ಇಲ್ಲಿಯ ಶಾಸಕರ ವರ್ತನೆ ನೋಡಿದ್ರೆ, ಇಲ್ಲಿಯ ಶಾಸಕರ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೇವೆ, ಮಾಧ್ಯಮಗಳಲ್ಲಿ ಇಲ್ಲಿಯ ಶಾಸಕರ ವರ್ತನೆಯನ್ನ ನೋಡಿದ್ದೇವೆ. ಅವರ ವರ್ತನೆ ಒಂದು ಅನಾಗರಿಕ ರೀತಿಯ ವರ್ತನೆ ಇತ್ತು. ಈ ಮಕ್ಕಳನ್ನು ಜಿಲ್ಲಾಡಳಿತವನ್ನೆಲ್ಲ ಕುಳಿಸಿ ಮಾತಾಡಿ, ಆವಾಗ ನಿಮಗೆ ನ್ಯಾಯ ಕೊಡ್ತದೆ. ಈಗ ಪ್ರಭಾ ಮೇಡಮ್ ಅನ್ನು ಬಿಟ್ಟು ಕೊಡುವುದಿಲ್ಲ, ಅಲ್ಲಿ ಗೊತ್ತಾಗ್ತದೆ. ಏನ್ ಮಾತಾಡೋದು ಸುಮ್ಮನೆ ವಿಷಯ ಚರ್ಚೆ ಆಗದೆ ಪರಸ್ಪರ ಅವರು ಹಾಗೆ ಹೇಳಿದ್ರು ಇವರು ವಿಷಯದ ಬಗ್ಗೆ ಯಾರು ಮಾತಾಡಲಿಕ್ಕೆ ಇಷ್ಟ. ಆರಂಭದಲ್ಲೇ ವಿಷಯವನ್ನ ತಿರುಚಿದ್ರು, ಹಾಗಾಗಿ ನನಗೆ ಈ ಡಿಬೇಟ್ನಲ್ಲಿ ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಏನಂತ ವಿನಯ್ ಸರ್, ನನ್ನ ಪ್ರಶ್ನೆ ಇರುವಂತ ನಾನು ನೇರವಾಗಿ ವಿಚಾರಕ್ಕೆ ಬರ್ತಾ ಇದ್ದೀನಿ. ತಾವುಗಳು ಕಾಂಗ್ರೆಸ್ನವರು ಆ ನಿಯೋಗವನ್ನು ತಂದ್ರಿ, ಅದಾದ ಬಳಿಕ ತಮ್ಮ ಫಸ್ಟ್ ರಿಯಾಕ್ಷನ್ ಇದ್ದಂಥದ್ದು ಬಿಜೆಪಿಯವರು ರಾಜಕೀಯ ಮಾಡಿದ್ರು ಅಂತ ಹೇಳಿ. ಆದ್ರೆ ನನ್ನ ಪ್ರಶ್ನೆ ಅದಂತಲ್ಲ, ನಾನು ಕೇಳ್ತಾ ಇರುವಂತದ್ದು ಅಲ್ಲಿ ಮಕ್ಕಳು ತಮ್ಮ ಅಂದ್ರೆ ಆಗ ತಾನೇ ಹೇಳಿರುತ್ತಾರೆ, ತಾವೇ ಹೇಳಿರುತ್ತಾರೆ ದೇವರಂತೆ ಇರುವಂತ ಮಕ್ಕಳು ಅಂತ. ಅವರ ದೂರ ಇರುವಂತದ್ದು ಶಿಕ್ಷಕರು ನಮ್ಮ ಧರ್ಮದ ಕುರಿತಾಗಿ ಅವಹೇಳನ ಮಾಡಿದ್ದಾರೆ ಅಂತ ಹೇಳಿ. ಆ ಕುರಿತಾಗಿ ತಮ್ಮ ಫಸ್ಟ್ ರಿಯಾಕ್ಷನ್ ಬರಲಿ, ಅದು ಬಿಟ್ಟು ತಾವು ಶಾಲೆಗೆ ಭೇಟಿ ನೀಡ್ತೀರಾ, ಅದಾದ ಬಳಿಕ ಬಿಜೆಪಿ ರಾಜಕೀಯ ಅಂತ ಹೇಳಿ ರಾಜಕೀಯ ಎತ್ತಿರುವಂತದ್ದೇ ತಾವುಗಳು. ರಮನಾಥ್ ರೈಗಳು ಪ್ರೆಸ್ ಮಾಡಿದ್ದಾರೆ, ಐವನ್ ಡಿಸೋಜಾ ಅಂತ ಸಂದರ್ಭದಲ್ಲಿ ಎಲ್ಲರೂ ಹೇಳಿದ್ದಿಷ್ಟೇ, ಆ ಟೀಚರು ಶ್ರೀರಾಮಚಂದ್ರ ದೇವರ ಮೇಲೆ ಏನಾದ್ರೂ ಅವಹೇಳನಕಾರಿಯಾಗಿ ಮಾತಾಡದಿದ್ರೆ ಅದನ್ನು ನಾವು ಖಂಡಿಸ್ತೇವೆ. ಎನ್ಕ್ವೈರಿಯಲ್ಲಿ ದಾಖಲೆ ಬರ್ತದೆ, ಎನ್ಕ್ವೈರಿ ಮಾಡಬೇಕು. ನಾಯಕರು ಎವಿಡೆನ್ಸ್ ಬೇಕಾಗ್ತದೆ. ಎಲ್ಲ ನಾಯಕರು ರಾಮ ಮಂದಿರಕ್ಕೆ ವಿರೋಧ ಹೇಳಿದ್ದಾರೆ. ಅಲ್ಲಿಯಾದ ಶಾಸಕರ ವರ್ತನೆಯ ಬಗ್ಗೆ ಮಾತಾಡಿರುವಂತದ್ದು ಅದನ್ನ ಎಲ್ಲರೂ ಕೂಡ ಶಾಸಕರು ನಮ್ಮ ದಕ್ಷಿಣ ಒಂದು ಪ್ರಭಾ ಅವರು ಒಂದು ಕ್ಷೇತ್ರಕ್ಕೆ
ಆ ರೀತಿ ಹೇಳಿದ್ರೆ ಅದು ತಪ್ಪೆ. ಅದನ್ನು ತಮ್ಮ ಶಾಸಕರು ತಮ್ಮ ಹೆಮ್ಮೆನೆ ತಮ್ಮ ಹೆಸರೇ. ರಾಜ್ಗೋಪಾಲ್ ಸರ್, ಈಗ ಹಲವಾರು ಚರ್ಚೆಗಳಿರುವಂತದ್ದು. ಭಾರತದಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು, ಅದಾದ ಬಳಿಕ ಜೈ ಶ್ರೀರಾಮ್ ಅಥವಾ ರಾಮನ ವಿಚಾರ ತುಂಬಾನೇ ಖ್ಯಾತಿಯಲ್ಲಿದೆ. ಹಾಗಾಗಿ ಇದೇ ವಿಚಾರವನ್ನ ಎತ್ತಿಕೊಂಡು ಬಿಜೆಪಿಯವರು ಈಗ ಶಾಲೆಯಲ್ಲೂ ಕೂಡ ಅಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗ್ತಾರೆ, ರಾಮನಿಗೆ ಅವಹೇಳನ ಆಯಿತು ಅನ್ನುವಂತ ವಿಚಾರವಾಗಿ ದೊಡ್ಡದಾಗಿ ಸುದ್ದಿ ಮಾಡ್ತಾ ಇದ್ದಾರೆ. ಇದೇನಾ ಹಾಗಾದ್ರೆ ಬಿಜೆಪಿ ಅವರಿಗೆ ಇರುವಂತದ್ದು ಈಗ ರಾಮನ ಅಸ್ತ್ರ? ಸೊ ನಾನು ನೀವು ನಿಮ್ಮೊಂದು ಎಲ್ಲಿಯಾದ್ರೂ ಒಂದು ಉದಾಹರಣೆ ಕೊಡಿ. ಎಲ್ಲಿಯಾದ್ರೂ ಶ್ರೀರಾಮ ಶಾಲೆಯಲ್ಲಿ ಹೋಗಿ ಎಲ್ಲಿಯಾದ್ರೂ ಬೊಬ್ಬೆ ಹಾಕಿದಿದ್ರೆ ನೀವೊಂದು ಸ್ಕೂಲಲ್ಲಿ ಆದ್ರೆ ತಿಳಿಸಿ. ಇಲ್ಲಿ ಯಾಕೆ ಆಯ್ತು ಅಂತ ಹೇಳಿದ್ರೆ ಮಕ್ಕಳ ಭಾವನೆ ಅದು ಸಹ ನಮ್ಮ ಶಾಸಕರು ಹೋಗುವಾಗ 2-3 ದಿವಸ ಆಗಿದೆ. ಅವರೇನು ಆಗ್ಲಿಲ್ಲ. ಇವರಿಗೆ ಎಲ್ಲರ ಫೋನ್ ಬಂದ ನಂತರ ಇವರೊಂದು ಶಾಸಕರ ಜವಾಬ್ದಾರಿ ಅರಿತು ಅಲ್ಲಿ ಹೋದಾಗ ಇವ್ರು ಹೋಗಾಗ್ಲೇ ಅವರ ಆಕ್ರೋಶದ ಕಟ್ಟೆ ಅದು ಒಡೆದಿದೆ ಮಕ್ಕಳದೆಲ್ಲ. ಇವರನ್ನು ನೋಡಿಯ ಶ್ರೀರಾಮ್ ಅಂತೇಳಿ ಅವರು ಆನಂತರ ಹೋಗಿ ಕೊಂಡು ಹೋಗ್ಲಿಲ್ಲ. ಗೂಂಡಗಳನ್ನು ಯಾವ ಗೂಂಡ ನ್ಯಾಯಕ್ಕೆ ಧರ್ಮಕ್ಕೆ ಕೆಲಸ ಮಾಡುವವರನ್ನು ಗೂಂಡ ಅಂತ ಹೇಳಿದರೆ ಇದಕ್ಕೆ ಅರ್ಥ ಉಂಟಾ? ನೀವು ಹೇಳಿ. ಯಾಕಂತ ಹೇಳಿದ್ರೆ ಮಾಡ್ಬೇಕಂತ ಮಾತಾಡಬಾರ್ದು. ನಾನು ಸಹ ನನ್ನ ಆರೋಪಿಗಳಾಗಿದ್ರೆ ನಾನು ತಪ್ಪಾಗಿದ್ರೆ ನೀವು ಕೇಳಿ. ನಾನು ಹೇಳಿದ್ರೆ ಕಾಂಗ್ರೆಸ್ ನಾಯಕರು ರಮಣಾರ ಇದ್ದವರೆಲ್ಲ ಪ್ರೆಸ್ ಮೀಟ್ ಮಾಡಿದ್ರು ಅಂತ ಹೇಳಿದ್ರು. ಯಾರಾದರೂ ಪ್ರಭಾ ಮೇಡಮ್ ಮಾಡಿದ್ರೆ ತಪ್ಪಂತ ಹೇಳಿದ್ರ ಅವರನ್ನು ಎಲ್ಲಿಯಾದ್ರೂ ಮಕ್ಕಳ ಹತ್ರ ಮಾತಾಡಿದ್ದಾರೆ. ಯಾವ ಪೇರೆಂಟ್ಸ್ ಹತ್ರ ಇವರು ಮಾತಾಡ್ರಿ, ಇವರು ಖಾಲಿ ಟೀಚರ್ ಹತ್ರ ಶಾಲೆ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಬಂದಿದ್ದಾರೆ. ಇವರಿಗೆ ಅಲ್ಲಿ ಪಾಲಿಟಿಕ್ಸ್ ಮಾಡಬೇಕು. ಇವರು ಶಿಕ್ಷಣ ಕ್ಷೇತ್ರದವರು ಮಾಡಲಿಲ್ಲ ಅಂತ ಹೇಳಿ ನೀವು ಪ್ರೆಸ್ ಅಲ್ಲಿ ಹೇಳಿದ್ರಿ. ಅದಲ್ಲ, ಒಳ್ಳೆ ಕೆಲಸವನ್ನು ಒಳ್ಳೆದಂತಲೇ ಹೇಳಿ. ಇದು ಯಾಕೆಂತ ಹೇಳಿದ್ರೆ ನಮ್ಗೆ ಇಂದಿನ ಮುಂದಿನ ಜನಾಂಗ ರಾಜಕೀಯ ಅಂತ ಹೇಳಿದ್ರೆ ರಾಜಕೀಯ ಇಂದಿನ ಮಕ್ಕಳೇ ಮುಂದೆ ರಾಜಕೀಯ ಮಾಡಿದ್ರು. ನಾವು ರಾಜಕೀಯ ಮಾಡಿದ್ದು ಅವರಿಗೆ ಮನಸ್ಸಿನ ಒಳಗಡೆ ನೀವು ವಿಷ ತುಂಬಿಸ್ತಾ ಇದ್ದೀರಿ. ಸುಳ್ಳು ಅಂತ ಹೇಳ್ತೀರಾ? ಯಾರು ಮಾಡಿದ್ದು? ವಿಷ ತುಂಬಿಸಿದ ಯಾರು? ವಿಷ ತುಂಬಿಸಿದ ಯಾರು? ನಿಮ್ಮ ಶಾಸಕರು, ನಿಮ್ಮ ಶಾಸಕರು. ಒಂದು ಅವರವರ ಭಾವನೆಗೆ ನಾವು ಮುಸ್ಲಿಮರಿಗೆ ಅವರವರ ದೇವರು ಅವರವರ ಭಾವನೆಯವರು ಅವರಿಗೆ ಇರಲೇಬೇಕು. ಅಲ್ಲನಿಗೆ ಬೈದರೆ ಬಿಡ್ತಾರ? ಯಾರಾದ್ರೂ ಏಸಿಗೆ ಮಾತಾಡ್ತಾರೆ ಕ್ರಿಶ್ಚಿಯನ್ ಅವರು ಬಿಡ್ತಾರ? ಅವರು ಸ್ವಾಮಿ ಮರವರು ಯಾಕೆ ಬಿಡ್ತಾರೆ? ಅದೇ ರೀತಿ ಮಾತಾಡ ಹಿಂದೂಗಳು ಬಿಡ್ಬೇಕಾ? ದಾಖಲೆ ಇಟ್ಟು ಮಾತಾಡಿ. ಕೈ ಕರೆದ್ರು ಟೀಚರ್ಸ್ ಎಷ್ಟು ಕಡೆ ಹೇಳಿದ್ದಾರೆ. ಇಂಥವರನ್ನು ಇದು ಒಂದು ಸಂಸ್ಕೃತಿ ಅಂತ ನಾವು ಎಲ್ಲರೂ ಕೂಡ ಅದೇ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಹಾಗೆ ಇಷ್ಟು ಜನ ವೀಕ್ಷಕರು ನೋಡ್ತಾ ಇದ್ದಾರೆ, ಸ್ವಲ್ಪ ನೋಡ್ತಾ ಇದ್ದಾರೆ ರೀತಿಯಲ್ಲಿ ಜಿತೇಂದ್ರ ಸರ್ ಯಾವುದು ನಡೆಯೋದಾಗ ಹೇಳ್ತಾರೆ. ತುಂಬ ವಿಷಾದನೀಯ ಸಂಗತಿ. ಏನು ಹೇಳಿದ್ರೆ ಯಾರು ತಪ್ಪು ಮಾಡಿದವರು ಒಪ್ಕೊಳ್ಳೋದಿಲ್ಲ. ಮತ್ತು ಈ ಕಾಂಗ್ರೆಸ್ನವರಿಗೆ ಅವರಿಗೀಗ ಅವರ ಪ್ರಭಾ ಮೇಡಮ್ನ ವಿರುದ್ಧ ಮಾತಾಡಿದರೆ ಏನು ಅಲ್ಪಸಂಖ್ಯಾತರಿಗೆ ನೋವಾಗ್ತದೆ ಅನ್ನುವಂಥ ಬೇಸರ ಇರ್ಬೋದು. ಅಥವಾ ಇವು BJPಯವರಿಗೆ ನಮ್ಮ ರಾಮನ ಬಗ್ಗೆ ಏನು ಅವಹೇಳನ ಮಾಡಿದ್ದಾರೆ, ಮಕ್ಕಳನ್ನು ಅವರ ಇದನ್ನು ಒಳ್ಳಲನ್ನು ಕೇಳ್ತಿದ್ದಾರೆ, ಸಮಸ್ಯೆ ಆಗ್ತದೆ ಅವ್ರು ಹೋಗಿದ್ದಾರೆ. ಅವರವರ ರಾಜಕೀಯ ಅವರವ್ರು ಮಾಡ್ತಾ ಇದ್ದಾರೆ. ಇವರು BJPಯವರು ಓಪನ್ ಆಗಿ ಮಾಡ್ತಾರೆ, ಅವ್ರು ಇಂಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಆದರೆ ಇಲ್ಲಿ ಪ್ರಮುಖವಾಗಿ ಚರ್ಚೆ ಅಥವಾ ವಿಷಯ ಮಂಡನೆ ಆಗಬೇಕಾಗಿದ್ದು ಏನಂತ ಹೇಳಿದ್ರೆ, ಅಷ್ಟು ಮಕ್ಕಳು ಆ ಟೀಚರ್ ಆ ರೀತಿಯಾಗಿ ಹೇಳಿದ್ದು ಹೌದು ಅಥವಾ ಅಲ್ಲ. ಆ್ಯಕ್ಚುಲಿ ಸುಮ್ಮನೆ ಅಷ್ಟು ಮಕ್ಕಳು ಹೇಳ್ತಾರೆ, ಸುಳ್ಳು ಹೇಳ್ತಾರೆ ಪಾಪ.
ಆ 7ನೇ ಕ್ಲಾಸ್ನವರ ಮಕ್ಕಳು ಒಂದೊಂದು ಎದುರು ಸ್ಟೇಟ್ಮೆಂಟ್ ಕೊಡುವಾಗ ಒಬ್ಬೊಬ್ಬರು ಅವ್ರು ಹೇಳ್ತಾರೆ ಎಂತ ನಮ್ಮ ನಾಗನ ದೇವರು ಪೂಜೆ ಮಾಡ್ತೇನೆ ಅಂತ ಹೇಳ್ತಿರಲ್ಲ, ನಾವು ಎಷ್ಟು ಹಾವುಗಳನ್ನು ಕೊಂದಿದ್ದೀನಿ, ನಮಗೇನು ಆಗಲಿಲ್ಲ ಅಂತ ಒಬ್ಬರು ಟೀಚರ್ ಹೇಳ್ತಾರಂತೆ. ಅಂದರೆ ಅದೇ ರೀತಿಯಾದಂಥ ಒಂದು ದೇವರ ಮೇಲಿನ ನಂಬಿಕೆಯನ್ನು ಆ ಮಕ್ಕಳ ಮೇಲೆ ಆ ಥರ ವಿಷ ಬೀಜವನ್ನು ಬಿತ್ತುವಂಥದ್ದು ಅವ್ರ ಮಕ್ಕಳು ಆ ಥರ ಕಲ್ಪಿಸಿ ಹೇಳ್ಬೋದಾ? ಅಷ್ಟು ಹಾಳಾಗಿದ್ದಾರೆ ನಮ್ಮ ಮಕ್ಕಳು ಸಮಾಜ ಅಂತ ನನಗೆ ಅನಿಸ್ತದೆ. ಹಾಗಾದರೆ ಅಲ್ಲಿ ಏನೋ ಅಷ್ಟು ಮಕ್ಕಳು ಹೇಳಬೇಕಾದ್ರೆ ಇಲ್ಲಿ ಏನೋ ನಡೆದಿದೆ, ಅದರ ಬಗ್ಗೆ ಚರ್ಚೆ ಆಗಬೇಕು, ಅದು ಇನ್ನು ಮುಂದೆ ಆಗಬಾರ್ದು. ಅದರ ಹೊರತಾಗಿ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಲ್ಲಿ FIR ಆಗ್ತೇನೆ, ಶಾಸಕರ ಮೇಲೆ FIR ಆಗ್ತೇನೆ, ಇದು ಅವರ ಮೇಲೆ ನೀವು ಅಷ್ಟೆಲ್ಲ FIR ಹಾಕಿದ್ರು ಎಷ್ಟು ನೀವು ಸತ್ಯವನ್ನು ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಮಾಡಿದ ತಪ್ಪನ್ನು ತಕ್ಷಣ ಒಪ್ಪಿ ಅಲ್ಲಿಗೆ ಮುಗಿಸಿದ್ರೆ ಏನು ಸಮಸ್ಯೆ ಇಲ್ಲ, ಏನು ಯಾರು ತಪ್ಪು ಮಾಡೋದಿಲ್ಲ. ಈಗ ಕೆಲವರು ನಮ್ಮ ಏನು ಆಯಾಯ ಧರ್ಮದಲ್ಲಿ ಆಯಾಯವರಿಗೆ ನಂಬಿಕೆ ಇರ್ತದೆ, ಹಿಂದೂ ಅಥವಾ ಈ ಧರ್ಮದಲ್ಲಿ ಎಲ್ಲರ ಮೇಲೆ ಗೌರವ ಇರ್ತದೆ. ಹಾಗೆ ಅವರು ಎಲ್ಲ ದೇವರು ಒಂದು ದೇವರು ಕಮ್ಮಿ ಆಗಿಲ್ಲ, ಅವರಿಗೆ ಮುಕ್ಕೋಟಿ ದೇವತೆಗಳಲ್ಲಿ ಇನ್ನೊಬ್ಬರು ದೇವರು ಕೈ ಮುಗಿತಾರೆ, ಅವ್ರಿಗೇನು ಬೇಸರ ಇಲ್ಲ. ಆದರೆ ಕೆಲವೊಂದವರಿಗೆ ನಮ್ಮ ದೇವರು ಮಾತ್ರ, ಉಳಿದ ದೇವರು ಯಾರು ಇಲ್ಲ ನಂಬಾರ್ದು ಅನ್ನೋಂಥ ಆ ರೀತಿ ಮನೋಸ್ಥಿತಿ ಇರ್ಬೋದು. ಆದರೆ ಧರ್ಮ ನಿರಪೇಕ್ಷವಾದಂಥ ಈ ಭಾರತದಲ್ಲಿ ಎಲ್ಲ ಧರ್ಮಗಳಿಗೂ ಎಲ್ಲ ಇದಕ್ಕೂ ಒಂದು ಗೌರವವನ್ನು ಕೊಡಬೇಕಾಗ್ತದೆ. ಹಾಗೆ ಎಲ್ಲಿಯಾದರೂ ಮುಂದಿನ ದಿನಗಳಲ್ಲಿ ಶಾಲೆಗಳಲ್ಲಿ ಈ ಥರ ನಿಧಾನ ಸ್ಲೋ ಪಾಯ್ಸನ್ ವಿಷಯ, ದೇವರ ಮೇಲೆ ಏನು ಆದರ್ಶ ಪುರುಷರುಗಳ ಮೇಲೆ ಈ ರೀತಿಯಾದಂಥ ಕೆಟ್ಟ ಪರಿಣಾಮವನ್ನು ಬೀಳುವಂಥ ಪಾಠಗಳನ್ನು ಬಳಸಿಕೊಂಡು ಅದರಲ್ಲಿ ತಮಗೆ ಬೇಕಾದ ತೀಟೆಯನ್ನು ತೀರಿಸಿಕೊಳ್ಳುವಂಥದ್ದು ಏನಾದರೂ ಕಂಡು ಬಂದರೆ ಅದನ್ನು ನಿಲ್ಲಿಸಬೇಕ ವಿನಃ ಅದನ್ನು ಪ್ರತಿಭಟಿಸಿದವರ ಮೇಲೆ, ಸಂತ್ರಸ್ತರ ಮೇಲೆ ಕೇಸ್ ಹಾಕೊಂಡು ಅದನ್ನು ಮುಗಿಸಿದ್ರೆ ಅದು ಇನ್ನು ಸ್ಫೋಟ ಆಗಿ ಮುಂದೆ ನಿಮಗೆ ದೊಡ್ಡ ಪಾಠ ಆಗ್ತದೆ ಅಂತ ನಾನು. ಅಲ್ಲ ವಿನಯ್ ಸರ್, ಈಗ ಪ್ರಭಾ ಮೇಡಮ್ ಮೇಲೆ ಕೇಸ್ ದಾಖಲಿಸೋದಕ್ಕೆ ತನಿಖೆ ಆಗಲಿ ಅಂತ ಹೇಳ್ತೀರಾ, ಆದ್ರೆ ಶಾಸಕರ ಮೇಲೆ ಯಾವುದೇ ರೀತಿಯಾದಂತಹ ತನಿಖೆಗಳು ಆಗದೆ ನೇರವಾಗಿ FIR ಹೇಗೆ ದಾಖಲಾಗುತ್ತೆ? ಪ್ರಭಾ ಸನ್ಯಾಸಿನಿ ಇದ್ದಾರೆ, ಅವರ ಮೇಲೆ ಕೂಡ ಎನ್ಕ್ವೈರಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದ್ದೇವೆ. ಈ ಪ್ರಕರಣದ ಬಗ್ಗೆ ಒತ್ತಾಯ ಮಾಡಿ ನಾನು ಇರ್ಲಿಲ್ಲ, ಏನು ಅವರು ಇರ್ಲಿಲ್ಲ, ಇವರು ವಕ್ತಾರರು ಇರ್ಲಿಲ್ಲ ಬಿಜೆಪಿದು, ನಾವು ಯಾರು ಒಳಗಡೆ ಇರ್ಲಿಲ್ಲ ಪಾಠ ಮಾಡುವಂತ ಸಂದರ್ಭದಲ್ಲಿ. ಟೀಚರ್ ಮತ್ತು ವಿದ್ಯಾರ್ಥಿಗಳಿದ್ರು. ಕ್ರಮ ಹೇಗೆ ಅದನ್ನು ಎನ್ಕ್ವೈರಿ ಅಂತ ಹೇಳಿದ್ರೆ, ಈ ಮಕ್ಕಳನ್ನ ಆ ಕ್ಲಾಸಿನಲ್ಲಿ ಎಷ್ಟು ಮಕ್ಕಳಿದ್ದಾರೆ, BEO ಮತ್ತು ಇವರು ಏನ್ ಮಾಡ್ಬೇಕಾಗಿತ್ತು, ಒಂದೊಂದೇ ಮಕ್ಕಳನ್ನ ಕರೆಸಿ ಹಾಗೆ ಟೀಚರ್ ಹೇಳಿದಾರ ಅಂತ ಹೇಳಿ ಎನ್ಕ್ವೈರಿ ಮಾಡಿ ಒಬ್ಬೊಬ್ಬರಿದೆ ಅವರು ಒಪಿನಿಯನ್ ತಗೊಳ್ಬೇಕಾಗಿತ್ತು. ಒತ್ತಾಯ ಮಾಡಿ ಶಾಸಕರ ವಿಚಾರವಾಗಿ ಕೇಳ್ತಾ ಇರುವಂತದ್ದು, ಅವರ ಸ್ಪಾಟ್ ಅಲ್ಲೇ ಇರಲಿಲ್ಲ, ಆದ್ರೂ ಕೂಡ ಅವರ ಮೇಲೆ FIR ಆಗಿದೆ ಅಂತ. ಅವರು ಯಾಕೆ ಆ ಒಂದು ಗೇಟಿಗೆ ಹೋಗಿ ಒಳಗಡೆ ಅದನ್ನ ಇತ್ಯರ್ಥ ಮಾಡ್ಲಿಕ್ಕೆ ಒಳಗಡೆ ಹೋಗದೆ ಹೊರಗಡೆ ನಿಂತು ಅಲ್ಲಿ ಈ ಎಲ್ಲ ಅವರ ಅನುಯಾಯಿಗಳನ್ನು ಬಿಜೆಪಿ ಕಾರ್ಯಕರ್ತರು ಏನು ಇವರು ಹೇಳ್ತಾ ಇದ್ದಾರೆ ಧರ್ಮ ರಕ್ಷಕರು ಅಂತ ಹೇಳುವಂತವರನ್ನೆಲ್ಲ ಕರ್ಕೊಂಡು ಬಂದು ಅಲ್ಲಿ ಹೇಳುವಂತದ್ದು ಏನಿತ್ತು, ಟಾಗೂರ್ ಅವರ ಒಂದು ಆ ಏನು ಲೆಸನ್ ಏನಿತ್ತು 7ನೇ ತರಗತಿ, ನಾನು ಬರ್ತೇನೆ ಅದಕ್ಕೆ ಬರ್ತೇನೆ. ಯಾವುದ್ರಿಂದಲೂ ನುಣುಚಿಕೊಳ್ಳುವ ವ್ಯಕ್ತಿ ಅಲ್ಲ, ಈ ಪಾಠದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರು ಒಂದು ಹಿಂದೂ ಸಮಾಜಕ್ಕೆ ಸೇರಿದಂತ ಒಂದು ಕವಿ, ನಮ್ಮ ರಾಷ್ಟ್ರ ಕವಿ ಅವರ ಏನು ಪಾಠ ಏನಿತ್ತು, ಮೊದಲ ಏನು ಸ್ಟ್ಯಾನ್ಸಾ ಏನಿತ್ತು, ಪ್ಯಾರಾ, ಜಪಮಾಲೆಯ ಮಣಿಗಳನ್ನು ಎಣಿಸುತ್ತಾ ಮಂತ್ರಗಳನ್ನು ಗೊಣಗುವುದನ್ನು ನಿಲ್ಲಿಸು, ಬಾಗಿಲು ಮುಚ್ಚಿ ಕತ್ತಲೆಯಲ್ಲಿ ಕುಳಿತು ಏಕಾಂಗಿಯಾಗಿ ಯಾರನ್ನು ಸ್ತುತಿಸುವೆ, ಕಣ್ತೆರೆದು ನೋಡು ನಿನ್ನ ದೇವರು ನಿನ್ನೆದುರು ಇಲ್ಲ ಅಂತ ಹೇಳಿದ್ದು. ಅದೇ ಸಿಸ್ಟರ್ ಸನ್ಯಾಸಿನಿ ಅವರ ದೇವರನ್ನು ಅಪಮಾನ ಮಾಡಲಿಕ್ಕೆ ಸಾಧ್ಯ. ಅದೇ ಟೀಚರ್ ಇದ್ರ ಬಗ್ಗೆ ಕಲಿಸಿದ್ದು. ಇನ್ನೊಂದು ಹೇಳ್ತೇನೆ ನೋಡಿ, ಬಸವಣ್ಣನವರು ಏನು ಅಲ್ಲಮ ಪ್ರಭುಗಳು ಏನ್ ಹೇಳಿದ್ದಾರೆ, ವಿವರಣೆ ಕೊಡುವಂತ ಮಾಡಿ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿಸಿ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಮತ್ತೆ ಭರತ್ ಶೆಟ್ಟಿ ಅವರು MLA ಬಗ್ಗೆ ನೀವು ಹೇಳಿದ್ರಿ, ಅವ್ರು ಏನ್ ಹೇಳಿದ್ರು, ಅವರು ಹಿಂದೂಗಳು ಯಾರು ಕೂಡ
ಕ್ರೈಸ್ತ ಶಾಲೆಗಳಿಗೆ ಅವರ ಮಕ್ಕಳನ್ನು ಹಾಕಬಾರದು ಎನ್ನುವಂತ ಕರೆಯನ್ನು ಅವರು ಕೊಡ್ತಾರೆ. ಅದರ ಅರ್ಥ ಏನೊಬ್ಬ ಶಾಸಕನಾಗಿದ್ದುಕೊಂಡು ಸಂವಿಧಾನಬದ್ಧವಾಗಿ ಓತನ್ನು ತೆಗೆದಂತ MLA ಇಲ್ಲಿ ಬಂದು ಹೇಳ್ತಾರೆ ಕ್ರೈಸ್ತ ನೋಡಿ ಅವರ ಪೂರ್ವಿಕರು ಎಲ್ಲಿ ಕಲ್ತಿದ್ದಾರೆ ಅಂತ ಹೇಳುವಂಥದ್ದು ಅವರು ಫಸ್ಟಿಗೆ ಒಮ್ಮೆ ನೋಡ್ಕೊಳ್ಳಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1936ರಲ್ಲಿ ಆ ಒಂದು ಸ್ಟೇಟ್ಮೆಂಟ್ 88 ವರ್ಷ ಕ್ರೈಸ್ತರಿದ್ರು ಸರ್, ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಸರ್. ಇಲ್ಲಿ ಸಂದರ್ಭ ಸಹಿತ ಬೇಡ, ಸಂದರ್ಭ ಸಹಿತ ಬೇಡ. ಒಂದು ವಾಕ್ಯದಲ್ಲಿ ಕರೆದಿದ್ದು ಕ್ರಿಶ್ಚಿಯನ್ ಮಿಷನರಿಗಳು ಎಲ್ಲೂ ಅವರು ಹೇಳಿಲ್ಲ. ಧರ್ಮ ಮಧ್ಯ ಕಂದಕವನ್ನ ಸೃಷ್ಟಿಸಿದ್ದಾರೆ. ನಾನೊಂದು ಉತ್ತರ, ಇವರೀಗ ಮಾತಾಡಿರು ಅಲ್ಲಿ ಶಾಸಕರು ಜನರಲ್ಲೇ ತಂದು ಗುಂಡಗಳನ್ನು ತಂದು ಗಲಾಟೆ ಮಾಡಿದೆ ಅಂತೇಳಿ. ಶಾಸಕರು ಅಲ್ಲಿ ಬಂದಾಗ ಮಕ್ಕಳು ಅವರೇ ಬಂದು ಇವರೊಟ್ಟಿಗೆ ಸೇರಿ ಇವರು ಜಯಕರ ಇವರು ಯಾವ ಮಕ್ಕಳನ್ನು ಅಲ್ಲಿ ಉಪಯೋಗಿಸಲಿಲ್ಲ, ಯಾವುದನ್ನು ಮಾಡಲಿಲ್ಲ. ನೀವು ಹಾಗೆ ಮಾಡೋದಾದರೆ ಇದೇ ಸುಂದರರಾಮ್ ಶೆಟ್ಟಿ ರೋಡಿನ ಬಗ್ಗೆ ಹೋರಾಟ ಆಯಿತು. ಹೋರಾಟ ಮಕ್ಕಳೆಲ್ಲ ಕರ್ಕೊಂಡು ಹೋಗಿ ಪ್ರತಿಭಟನೆ ಮಾಡಿದ್ರು. ಏನ್ ಮಾಡಿದ್ರು ಇವರು ಐವನಿಗೆ? ಅವರಿಗಿಲ್ಲ. ಇವರ ಮೇಲೆ ಶಾಸಕರ ಮೇಲೆ FIR. ಮತ್ತೆ ಇವರು ಮತ್ತೊಂದು ಮಾತಾಡೋಕೆ ಹೇಳಿದ್ರು ಭರತರ ಬಗ್ಗೆ. ಸುಂದರರಾಮ್ ಶೆಟ್ಟಿ ನೋಡಿ ನೀವು ಅವರೆಲ್ಲ ಬಂದು ಎಂತ ಹೇಳಿದ್ರಿ ನೀವು ಹೇಳಿದ ಕೇಳಿ. ಮನಸ್ಥಿತಿ ಇರುವಂತ ಶಾಲೆಗಳಿಗೆ ಹಿಂದೂ ಮಕ್ಕಳನ್ನು ಸೇರಿಸಬೇಡಿ ಅಂತ ಹೇಳಿದ್ರು. ಅದನ್ನು ಇವರೆಲ್ಲ ಏನ್ ಮಾಡಿದ್ರು ಕಾಂಗ್ರೆಸ್ನವರು, ಕ್ರೈಸ್ತರ ಯಾವ್ದಕ್ಕೆ ಹೋಗಿಬೇಡ ಅಂತ ಹೇಳಿ. ಅಂದ್ರೆ ಎಲ್ಲವನ್ನು ಉಲ್ಟ, ಇವರು ಉಲ್ಟ ಮಾಡುದೇ ಇವ್ರದ್ದು ಹೇಳಿದ್ರು. ಪಾಠ ಮಾಡುವಾಗ ಪಾಠದಲ್ಲಿ ರಾಮನನ್ನು ಕೆಟ್ಟದಾಗಿ ಮಾತಾಡ್ಲಿಕ್ಕೆ ಮತ್ತೆ ನಮ್ಮ ಮಾತಾಡ್ಲಿಕ್ಕೆ ಕಾಂಗ್ರೆಸ್ನವರಿಂದ ಇಷ್ಟು ದೊಡ್ಡ ಸಮಸ್ಯೆ. ಅವರು ವಾಪಸ್ ಇತರ ತಾವುಗಳು ನೀಡಿರುವಂತಹ ಮಾಹಿತಿಗಳು ಜನರಿಗೆ ಮುಟ್ಟಿರುವಂಥದ್ದು ಅಥವಾ ಜನರಿಗೆ ಎಷ್ಟರ ಮಟ್ಟಿಗೆ ಮುಟ್ಟಿದೆಯೋ ಗೊತ್ತಿಲ್ಲ. ಆದರೆ ಹಲವು ವಿಚಾರಗಳಿರುವಂಥದ್ದು. ಪ್ರಭಾ ಟೀಚರ್ ಈಗಾಗಲೇ ರಾಮನ ವಿಚಾರವಾಗಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ. ಆದರೆ ನನ್ನ ಕೈಯಲ್ಲಿ ಎರಡೂ ಕೂಡ ಇದೆ. ಅಂದ್ರೆ ಇಂಗ್ಲಿಷಲ್ಲಿ ರವೀಂದ್ರ ಟಾಗೂರ್ ಅವರು ಬರೆದಿರುವಂಥದ್ದು ಮತ್ತು ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿರುವಂಥ ಕಾಪಿ ಕೂಡ ಇದೆ. ಸೊ ಎರಡರಲ್ಲೂ ಕೂಡ ಎಲ್ಲೂ ಕೂಡ ರಾಮ ಅನ್ನುವಂಥ ಶಬ್ದದ ಉಲ್ಲೇಖಗಳೇ ಇಲ್ಲ. ಅದು ಏನು ಬಗ್ಗೆ ಹೇಳಿದೆ ನೀವು ಆ ರೀತಿ ಮೆಸೇಜ್ ಕೊಡಬೇಡಿ. ಜನರು ಅದನ್ನ ಅವರ ಭಾವನೆಗೆ ಅದು ಧಕ್ಕೆ ಕೊಡ್ತದೆ. ಎನ್ಕ್ವೈರಿ ಬರ್ಲಿ, ಎನ್ಕ್ವೈರಿ ತೋರಿಸಿ ನೀವು. ಸರ್, ನನ್ನ ಮಾತನ್ನು ಕಂಪ್ಲೀಟ್ ಮಾಡ್ತೀನಿ ಸರ್, ನನ್ನ ಮಾತನ್ನು ಕಂಪ್ಲೀಟ್ ಮಾಡ್ತೀನಿ. ಇದರಲ್ಲಿ ಎಲ್ಲೂ ಕೂಡ ರಾಮನ ಉಲ್ಲೇಖ ಇಲ್ಲ. ಬಿಜೆಪಿಯವರು ಏನೀಗ ವಾದ ಮಾಡ್ತಾ ಇದ್ದಾರೆ, ರಾಮನಿಗೆ ವಿರುದ್ಧವಾಗಿ ಅಲ್ಲಿ ಅವಹೇಳನಕಾರಿ ಹೇಳಿಕೆಗಳು ಬರ್ತಾ ಇದೆ ಮತ್ತು ಕಾಂಗ್ರೆಸ್ನವರು ಏನು ಸಮರ್ಥನೆ ಮಾಡ್ತಾ ಇದ್ದಾರೆ, ಟೀಚರ್ ಅವರ ಆ ರೀತಿಯಾದಂತಹ ಯಾವುದೇ ಸಂಭಾಷಣೆಗಳು ನಡೆದಿಲ್ಲ ಅಂತ ಹೇಳ್ತಾರೆ. ಅದೆಲ್ಲವೂ ಕೂಡ ತನಿಖೆಯ ಬಳಿಕವಷ್ಟೇ ನಮಗೆ ಗೊತ್ತಾಗಬೇಕು. ಸೊ ಇಷ್ಟು ಹೊತ್ತು ನಮ್ಮ ಜೊತೆ ಭಾಗವಹಿಸಿರುವಂತಹ 3 ಅತಿಥಿಗಳಿಗೂ ಕೂಡ ಧನ್ಯವಾದಗಳು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಕ್ಕೆ. ಸೊ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಯಿತು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿ ಮಿಡಿತ.